ಐನೇನೆ ಇಂಗ್ಲ ಈನ ಸಾಕಾರ ಇಂಗ್ಲಿಗೆ ಸಹಾಯ ಆಗ್ತದೆ ವಂದನೆಯನ್ನು ಸಲ್ಲಿಸಲ್ಲ ನನ್ನಲ್ಲ ಇಂಗ್ಲಿಗೆ ಈನ ಸಹಕಾರ ಬೋಡು ಅಂಜನೆ ಮಾತೆ ನಿಂತದ ಈ ಒಂಜಿ ಕಾರ್ಯಕ್ರಮ ನೀರು ಕೊರಡೆ ಮಂತ್ರದ ಉದ್ಘಾಟನೆ ಮಂತ್ಕೊರು ಒಂದು ಇಂಗ್ಲಿಗೆ ಏನಂತ ದಳಪತಿ ಪ್ರವೀಣ್ ಕೊಲ್ಯ ಮೇರ್ಲ ವೇದಿಕೆ ಬತ್ತ ಆಸೀನರ ಬಣದ ವಿನಂತಿ ಮತ್ತೊಂದಲ್ಲ 61ನೇ ವಾರ್ಷಿಕ ಮಹಾಸಭೆ ಬೈದಿನ ಮಾತಾ ಹಿರಿಯ ಕ್ಲೇಗ್ ಅಂಚನೆ ಬಿನ್ನೇರ್ನ ಕ್ಲೇಗ್ಲ ಅಂಚನೆ ಸದಸ್ಯರಿಗಳ ವಿಶೇಷವಾದ ಸ್ವಾಗತ ಮಂತೊಂದು ಇನ್ನಿತ ಈ ಮಹಾಸಭೆಯನ್ನು ನಮ್ಮ ಬಿನ್ನೇರ್ನ ಮುಖಾಂತರ ಅಂಚನೆ ಹಿರಿಯಕ್ನ ಮುಖಾಂತರ ಅವೆಲ್ಲಕ್ಕನೆ ಸದಸ್ಯರ ಮುಖಾಂತರ ನಡಪ ಫಸ್ಟ್ದ ಸ್ವಾಗತ ನಮ್ಮ ಸಂಘದ ಕಾರ್ಯದರ್ಶಿ ಆಯನ ಪ್ರಧಾನ ಕಾರ್ಯದರ್ಶಿ ಆಯನ ರಂಜನ್ ಉಚ್ಚಿಲಿಡ್ದು ಸ್ವಾಗತ ಭಾಷಣ ನಡಪೆರುಂಡು. ಮೋದಲೊಂದಿಪೆ ನಿನಗೆ ಗಣನಾಥ ಆ ದೇವ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ದೇವ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳೇ ಗಣನಾಥ ಆ ದೇವ ವಂದಿಪೆ ನಿನಗೆ ಗಣನಾಥ ಮೋದಲೊಂದಿಪೆ ನಿನಗೆ ಗಣನಾಥ ಆ ದೇವ ವಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದಾನುರಣದಲ್ಲಿ ಗಣನಾಥ ಸಂದಾನುರಣದಲ್ಲಿ ಗಣನಾಥ ಸಂದಾನುರಣದಲ್ಲಿ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೋದಲೊಂದಿಪೆ ನಿನಗೆ ಗಣನಾಥ ಆ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಸಮಿತಿದ ಪರವಾದ ಸ್ವಾಗತನ ಕೊರೊಂದಿಲ್ಲ ಅಂಚನೆ ಸಂಘದ ಒತ್ತು ಕುರಿಕಾರ್ತಿನ ಅಂಚಿನ ಶ್ರೀಮತಿ ಹರಿನಾಕ್ಷ್ ಟೀಚರ್ ಕೊಲ್ಯ ಮೇರೆಗಳ ಸ್ವಾಗತನ ಕೊರೊಂದಿಲ್ಲ ಅಂಚನೆ ಸಂಘದ ಕೋಶಾಧಿಕಾರಿಯನ ಶ್ರೀ ಪ್ರಕಾಶ್ ಪಿಲಿಕೋರು ಆರೆಗಳ ಸ್ವಾಗತನ ಕೊರೊಂದಿಲ್ಲ ಅಂಚನೆ ಮಹಿಳಾ ಘಟಕದ ಸದಸ್ಯರಾಯಿನ ಮಹಿಳಾ ಘಟಕದ ಅಧ್ಯಕ್ಷರಾಯಿನ ಶ್ರೀಮತಿ ಸುಲೋಚಿನ್ ಟೀಚರ್ ಮೇರೆಗಳ ಸ್ವಾಗತನ ಕೊರೊಂದಿಲ್ಲ ಅಂಚನೆ ಸಂಘದ ಆಂತರಿಕ ಲೆಕ್ಕ ಪರಿಶೋಧಕರು ಶ್ರೀ ಗಣೇಶ್ ಕಾಪಿಕಾಡ್ ಮೇರೆಗಳ ಸ್ವಾಗತ ಕೊರೊಂದಿಲ್ಲ ಅಂಚನೆ ಸಂಘದ ಸೇವಾ ದಳಪತಿಯನ ಶ್ರೀ ಪ್ರವೀಣ್ ಕೊಲ್ಯ ಮೇರೆಗಳ ಸ್ವಾಗತ ಕೊರೊಂದಿಲ್ಲ ಅಂಚನೆ ಶಾಶ್ವತ ಸಮಿತಿ ಸದಸ್ಯರಿಗೆ ಅಂಚ ಬತ್ತಿನಂಚಿನ ಮಾತಾ ಸಮಾಜದ
ಬಾಂಧವರಿಗೆ ಸ್ವಾಗತನ ಕೋರೊಂದುಲ್ಲ ಅಂಚನೆ ಮಾಧ್ಯಮ ಮಿತ್ರಗಳ ಸ್ವಾಗತನ ಕೋರೊಂದುಲ್ಲ ಅಂಚನೆ ಸುನೀಲ್ ಆರ್ ಸಾಲಿಯಾನ್ ದಂಪತಿ ಅಕ್ಲೆಗ್ಲ ಮಹಾಸಭೆಗೆ ಸ್ವಾಗತ ಕೋರೊಂದುಲ್ಲ ತತ್ತದ್ಕೊಂಡು ನಮ್ಮ ಸಂಘ 20ನೇ ಮಹಾಸಭೆ ನಡಪುನರ್ ದುಂಬು ನಮ್ಮ ಕರ್ತವ್ಯ ಇಂಚಿನ ಬಂಡ ಈ ನಮ್ಮ ಸಂಘ ಬಾರ್ದೆ ಮನ್ನಡೆ ಉಂಡಾಯನ ಈ ನಮ್ಮ ಸಂಘ ಅಂಜನೆ ಅರ್ಥ ದೇವರಾಯನ ಮಲ್ರಾಯನ ಪರಿವಾರ ದೇವರನ್ನ ನೆನತೊಂದು ಅವೇ ಲೆಕ್ಕನೆ ನಮ್ಮ ಗ್ರಾಮದ ಮಾಗನ ದೇವರಾಯನ ಸೋಮನಾಥ ದೇವರನ್ನ ಮಾತ ದುಂಬದಿದೆ ಅಂಜನೆ ಪರಿವಾರ ದೇವರನ್ನ ದುಂಬದಿದೆ ಅಂಜನೆ ನಮ್ಮೊಂದಿತ್ತಿನ ಇಷ್ಟ ದೇವರಿ ಅಕ್ನಾಕ್ಳು ನಮ್ಮದಿನ ಇಷ್ಟ ದೇವರ್ಲ ನಾ ಇನ್ನೊಂದು ನನ್ನ ನಾಳೆ ಕಾರ್ಯಕ್ರಮ ಶ್ರದ್ಧಾಂಜಲಿ ವರದಿ ವರ್ಷದಲ್ಲಿ ನಿಧನರಾದ ಸಮಾಜ ಬಾಂಧವರು ನಮ್ಮ ತಿಂಗಳು ಪ್ರತಿ ಮೀಟಿಂಗ್ ನಮ್ಮ ಶ್ರದ್ಧಾಂಜಲಿ ಅರ್ಪಿಸುವ ಆಂಡ ನಮ್ಮ ಕರ್ತವ್ಯದಾದ ಮಂಡ ಹಿರಿಯಕ್ಕಳು ದೇವದಿನ ಆಂಡಲ ಮಹಾಸಭೆದ ಪಗ ಅಕ್ಳ ಮಾತ ಇನ್ನೊಂದು ಅಕ್ಳ ಆತ್ಮಗೂ ಒಂಜಿ ಶಾಂತಿ ತಿಕ್ಕರಗೋಸ್ಕರ ನಮ್ಮ ಮಾತ ಲಕ್ಕದಂತೂ 1 ನಿಮಿಷದ ಮೌನ ಪ್ರಾರ್ಥನೆ ಮನ್ಪಡೊಂದು ವಿನಂತಿ ಮಂತೊಂದುಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ವಾರ್ಷಿಕ ವರದಿನ ಓದುವೆ. 2024 ಏಪ್ರಿಲ್ ತಿಂಗಳಿಂದ 25ನೇ ಮಾರ್ಚ್ ತಿಂಗಳ ಕೋಶಾಧಿಕಾರಿಯಾದ ಶ್ರೀ ಪ್ರಕಾಶ್ ಪಿಲಿಕೂರ್, ಸೇವಾದಳಪತಿಯಾದ ಶ್ರೀ ಪ್ರವೀಣ್ ಕೊಲ್ಯ, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹರಿನಾಕ್ಷ್ ಟೀಚರ್ ಉಪಸ್ಥಿತರಿದ್ದರು. ಪ್ರಾರ್ಥನೆ ಕುಮಾರಿ ಲಕ್ಷ್ಯ ಇವರು ದೇವರ ಪ್ರಾರ್ಥನೆಗೈದರು. ಸ್ವಾಗತ ಸಂಘದ ಪ್ರಧಾನ ಕಾರ್ಯದರ್ಶಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಪದಾಧಿಕಾರಿಗಳನ್ನು, ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು, ಸಮಾಜದ ಪ್ರೀತಿಯ ಬಂಧುಗಳನ್ನು, ಉಪಸ್ಥಿತರಿದ್ದ ಶಾಶ್ವತ ಸಮಿತಿಯ ಸದಸ್ಯರನ್ನು, ಸೇವಾದಳದ ಸದಸ್ಯರನ್ನು, ಮಹಿಳಾ ಮಂಡಳಿಯ ಸದಸ್ಯರನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ಸಭೆಗೆ ಸ್ವಾಗತಿಸಿದರು. ಶ್ರದ್ಧಾಂಜಲಿ ಮಾಜಿ ಅಧ್ಯಕ್ಷರುಗಳಾದ ಶ್ರೀ ದೇವಪ್ಪ ಎಂ ಸೋಮೇಶ್ವರ್ ಮತ್ತು ಹೇಮಾ ಎಂ ಕೋಟೆಕಾರ್ ಹಾಗೂ ವರದಿ ವರ್ಷದಲ್ಲಿ ದೈವಾಧೀನರಾದ ಸಮಾಜದ ಹಾಗೂ ಸಂಘದ ಸದಸ್ಯರು ಸಂಘಕ್ಕೆ ನೀಡಿದ ಸೇವೆಯನ್ನು ಸ್ಮರಿಸಿ ವಾರ್ಷಿಕ ಲೆಕ್ಕಪತ್ರ ಮಂಡನೆ. ಕೋಶಾಧಿಕಾರಿಯಾದ ಶ್ರೀ ಪ್ರಕಾಶ್ ಪಿಲ್ಕೂರ್ ಇವರು 2023-24ನೇ ಸಾಲಿನ 1 ವರ್ಷದ ಅವಧಿಯ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಲೆಕ್ಕಪತ್ರವನ್ನು ಸಭೆಯಲ್ಲಿ ಮಂಡಿಸಿದರು. ಮಹಾಸಭೆಯಲ್ಲಿ ಲೆಕ್ಕಪತ್ರವನ್ನು ಪರಿಶೀಲಿಸಿದ ಸದಸ್ಯರು ಸರ್ವಾನುಮತದಿಂದ ಮಂಜೂರು ಮಾಡಿದರು. ಕುಲಾಲ ಸ್ವಸಹಾಯ ಸಂಘ ಕುಲಾಲ ಮಹಿಳಾ ಘಟಕದಲ್ಲಿ 4 ಸ್ವಸಹಾಯ ತಂಡವಿದ್ದು 65 ಸದಸ್ಯರಿದ್ದಾರೆ. ಇನ್ನೂ ಹೆಚ್ಚಿನ ಮಹಿಳೆಯರು ತಮ್ಮ ತಂಡದಲ್ಲಿ ಸೇರಬೇಕೆಂದು ಹಾಗೂ ಮಹಿಳಾ ಘಟಕದಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಲು ತಾವೆಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಟರಾವು ಮಹಾಸಭೆಗೆ ಯಾವುದೇ ಟರಾವು ಬಂದಿರುವುದಿಲ್ಲ. ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು. ಲೆಕ್ಕ ಪರಿಶೋಧಕರನ್ನು 2 ವರ್ಷಗಳಿಗೊಮ್ಮೆ ಬದಲಾಯಿಸುವುದರಿಂದ ಹಿಂದಿನ ವರ್ಷ ಅಂದರೆ 2022-23ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ಈ ವರ್ಷವೂ ಮುಂದುವರಿಸುವುದೆಂದು ಮಹಾಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಲೆಕ್ಕ ಪರಿಶೋಧಕರು ಚೈತ್ರ ಯು ನಾಯಕ್, BCom FCA. ವಿದ್ಯಾ ಪ್ರೋತ್ಸಾಹ ಕೊಡುಗೆ ವಿತರಣೆ. ವಿದ್ಯಾದಾನಿಗಳು ನೀಡಿದ ವಿದ್ಯಾ ಪ್ರೋತ್ಸಾಹ ಕೊಡುಗೆಯನ್ನು ಈ ಕೆಳಗಿನ ಅರ್ಹ ವಿದ್ಯಾರ್ಥಿಗೆ ಸಭೆಯಲ್ಲಿ ವಿತರಿಸಲಾಯಿತು. ವರದಿ ವರ್ಷದಲ್ಲಿ ಸಂಘಕ್ಕೆ ವಿದ್ಯಾ ಪ್ರೋತ್ಸಾಹ ಕೊಡುಗೆಯಾಗಿ ಧನಸಹಾಯ ನೀಡಿದ ವಿದ್ಯಾಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. 1 ಚಿಂತನ್ ನಾಗೇಶ್ ಮಾಡೂರು, 2nd PUC 547 1500 ಮೊತ್ತ. 2 ಯಶಸ್ವಿನಿ ಪ್ರಶಾಂತ್ ಸಂಕೋಳಿಗೆ SLC 501 1000. ಶ್ರವಿತ್ ಕೆ ಯಾದವ ಕುಂಪಲ SLC 577 1000. ನಿಧಿಶ್ರೀ ಬಾಲಕೃಷ್ಣ ಕೆ SLC 515 1000. 5 ತ್ರಿಷಾ ಜಯಂತ್ ಕುತ್ತಾರ್ SLC 558 1000. ಪ್ರತೀಕ್ಷಾ ಸುಭಾಷ್ ಕೋಟೆಕಾರ್ SSLC 525 1000. ಕಶ್ವಿ ಆರ್ ಕುಲಾಲ್ ರಮೇಶ್ ಕುಂಪಲ SSLC 567 1000. ನೀತಿ ಎಸ್ ಸದಾನಂದ ಕೊಂಡಾಣ SSLC 594 1000. 9 ತನುಶ್ರೀ ಜಗನ್ನಾಥ್ ಮಾಡೂರು SSLC 613 1000. 10 ಸಹನ ಲೋಹಿತಾಕ್ಷ ಕುಂಪಾಲ SSLC 560 1000. 11 ಪ್ರೀತೇಶ್ ಕುಮಾರ್ ಮೋಹನ್ ಉಚ್ಚಿಲ SSLC 539 1000. ಹರ್ಷಿತ್ ಕುಮಾರ್
ವಿನೋದ್ ದೇವಿಪುರ SSLC 509 1000. 13 ಶ್ರೇಯಶ್ರೀ ಅಮರ್ನಾಥ್ ಮಾಡೂರು SSLC 556 1000. ಲಕ್ಷ ಬಿ ಭಾಸ್ಕರ್ ರಾಣಿಪುರ ಸೆಕೆಂಡ್ PUC 553 1500. 15 ಯಶ್ವಿತ್ ನಾರಾಯಣ ಬಂಗೇರ ಸೆಕೆಂಡ್ PUC 574 1500. 16 ತುಷಾರ ಚಂದ್ರಾಸ್ ಉಳ್ಳಾಲ್ ಸೆಕೆಂಡ್ PUC 594 1500. 17 ಮೇಘಶ್ರೀ ಅಮರ್ನಾಥ್ ಸೆಕೆಂಡ್ PUC 570 1500. 18 ದಿಶಾನ್ ರಜನಿ SSLC 542 1000. ಖುಷಿ ರಮೇಶ್ ಸೆಕೆಂಡ್ PUC 549 1500. ವರದಿ ವರ್ಷದಲ್ಲಿ ವಿದ್ಯಾ ಪ್ರೋತ್ಸಾಹಕ ಧನ ನೀಡಿದವರು ಸತೀಶ್ ಸಿ ಬಂಗೇರ, ಶ್ರೀ ಓಂ ಸಾಯಿ ಅಂಬಿಕ್ರೋಡು 10,000. ಶ್ರೀಮತಿ ರಾಜೀವಿ ವಿ ಕೆಂಪಣ್ಣು ಕುಮಾರಿ ದಿವಂಗತ ಕುಮಾರಿ ವಿದಿಶ ಇವರ ಸ್ಮರಣಾರ್ಥ 5,000. ಜಯಶಂಕರ್ ಅಂಬಿಕ್ರೋಡ್ ದಿವಂಗತ ದೇವಪ್ಪ ಸೋಮೇಶ್ವರ ಇವರ ಸ್ಮರಣಾರ್ಥ 5,000. ಶೈಲೇಶ್ ಸಿ ಬಂಗೇರ, ಶ್ರೀ ಸಾಯಿ ಸಾಗರ್ ಅಂಬಿಕ್ರೋಡ್ 5,000. ಶ್ರೀ ವೆಂಕಪ್ಪ ಎನ್ ಬಂಜನ್, ಶ್ರೀ ಕೃಷ್ಣ ಕುಟೀರ ಕುಂಪಲ ದಿವಂಗತ ಸೇಸಮ್ಮ ಕೆ ಬಂಜನ್ ಅವರ ಸ್ಮರಣಾರ್ಥ 1,500. ಕೆ ರಾಧಾ ಕೊಲ್ಯ 1,000. ರಮೇಶ್ ಸಾಲಿಯನ್ ಪಿಲಿಕೂರು ದಿವಂಗತ ಸೀತಾರವರ ಸ್ಮರಣಾರ್ಥ 1,000. ಸುಲೋಚಿ ಟೀಚರ್ ಪರಿಯತ್ತೂರು 1,000. ಲೋಹಿತ್ ತಲಪಾಡಿ ದಿವಂಗತ ನಾರಾಯಣ ಮುಳಿಯವರ ಸ್ಮರಣಾರ್ಥ 1,000. ರಘುಪತಿ ಕುತ್ತಾರ್ ದಿವಂಗತ ಲಕ್ಷ್ಮೀ ನಾರಾಯಣಪ್ಪ ಮುಳಿ ಇವರ ಸ್ಮರಣಾರ್ಥ 1,000. ಶ್ರೀಮತಿ ಹರಿನಾಕ್ಷ್ ಟೀಚರ್ ದಿವಂಗತ ಎಂ ವಿಶ್ವನಾಥರವರ ಸ್ಮರಣಾರ್ಥ 1,000. ಶ್ರೀ ಬಿ ಅರುಣ್ ಕುಮಾರ್ ಅರುಣ್ ಪ್ರಿಂಟರ್ಸ್ ಭಟ್ನಗರ ತೊಕೊಟ್ಟು ದಿವಂಗತ ಬಿ ಸುರೇಶ್ ಕುಲಾಲ್ ಇವರ ಸ್ಮರಣಾರ್ಥ 1,000. ಗೋಪಾಲ್ ಕುತ್ತಾರ್ ಸರ್ವೇಯರ್ ರಾಜರಾಜೇಶ್ವರಿ ದೇವಸ್ಥಾನದ ಬಳಿ ಕುತ್ತಾರು 300 1,000. ವಿಜಯ್ ಟೀಚರ್ ಕುಂಪಲ ದಿವಂಗತ ಗೋಪಾಲ್ ಇವರ ಸ್ಮರಣಾರ್ಥ 1,000. ಲೋಲಾಕ್ಷಿ ನಾಗೇಶ್ ಕುಂಪಲ 1,000. ಟಿ ಶಶಾಂಕ್ ಕುತ್ತಾರ್, ಬಿ ಭಾಸ್ಕರ್ ಕುತ್ತಾರ್ ಶ್ವೇತನಿಲಯ ಸಂತೋಷ್ ನಗರ ಕುತ್ತಾರು 300 1,000. ದಿನೇಶ ಅನುಗ್ರಹ ಮೂರುಕಟ್ಟೆ ಕುಂಪಲ 500. ಸಚಿನ್ ಕುಂಪಲ ಹನುಮಾನ್ ನಗರ 500. ಪ್ರಭಾತಿ ಬಂಗೇರ ದೆಬ್ಬಲಚ್ಚಿಲ್ ಹರೇಕಳ 500. ಶ್ರೀ ಸೀತಾರಾಮ್ ಬಂಗೇರ ಕೊಪ್ಪಲ 300. ದಿವಂಗತ ಜಯರಾಮ ತಚ್ಚನಿ ಇವರ ಸ್ಮರಣಾರ್ಥ ಶ್ರೀಮತಿ ಸರಿತಾ ಜಯರಾಮ್ ತಚ್ಚನಿ. ದಿವಂಗತ ಶಂಕರಿ ಕೈರಕಳ ಇವರ ಸ್ಮರಣಾರ್ಥ ಐತಪ್ಪ ಮೂಲ್ಯ BSNL ಕುತ್ತಾರು. ಶ್ರೀ ಸತ್ಯನಾರಾಯಣ ಪೂಜೆ ದಿನಾಂಕ 1/12/2024 ಸಂಘದ ವಾರ್ಷಿಕ ಮಹಾಸಭೆಯ ದಿನದಂದು ಕುಲಾಲ ಸಂಘ ಮಹಿಳಾ ಘಟಕ ಮತ್ತು ಸೇವಾದಳ ವತಿಯಿಂದ ಕೊಲ್ಯ ಕುಲಾಲ ಸಮುದಾಯ ಭವನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಗಣಹೋಮ ವಿಜೃಂಭಣೆಯಿಂದ ಜರುಗಿತು. ವಿದ್ಯಾದಾನಿಗಳು ಪ್ರೋತ್ಸಾಹದಿಂದ ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾ ಪ್ರೋತ್ಸಾಹ ಕೊಡುಗೆ ನೀಡುತ್ತಿದ್ದು, ಈ ತನಕ ನಮ್ಮ ಸಂಘದ ಸಮಾಜದ ವಿದ್ಯಾರ್ಥಿಗಳು 80% ಹೆಚ್ಚಿನ ಅಂಕ ಪಡೆದವರಿಗೆ ಮಾತ್ರ ನೀಡಲಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ 75% ಅಧಿಕ ಅಂಕ ಗಳಿಸಿದವರಿಗೆ ವಿದ್ಯಾ ಪ್ರೋತ್ಸಾಹ ನೀಡುವುದೆಂದು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಸಂಘದ ಚರಸೊತ್ತುಗಳಾದ ಹಳೆಯ ತಾಮ್ರ, ಹಿತ್ತಾಳೆ, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಸೂಕ್ತ ಬೆಲೆಗೆ ವಿಲೇವಾರಿ ಮಾಡುವ ಬಗ್ಗೆ ಅಧ್ಯಕ್ಷರು ಸಭೆಗೆ ತಿಳಿಸಿದರು. ಸ್ಥಾಪಕ ಸದಸ್ಯರಾದ ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯರವರು ಈ ಬಗ್ಗೆ ಮಾತನಾಡಿ, ಯಾವುದೇ ಸೊತ್ತುಗಳನ್ನು ಮಾರುವುದಿದ್ದಲ್ಲಿ ಅದರಿಂದ ಬಂದ ಹಣದಿಂದ ಸಂಘಕ್ಕೆ ಶಾಶ್ವತ ಉಪಯೋಗವಾಗುವಂಥ ಸೊತ್ತುಗಳನ್ನು ಖರೀದಿಸಬೇಕು. ಹಾಗೆ ಖರೀದಿಸುವುದಿದ್ದಲ್ಲಿ ಹಳೆಯ ಪಾತ್ರೆಗಳನ್ನು ವಿಲೇವಾರಿ ಮಾಡಬಹುದೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಲಹೆಯನ್ನು ಮಹಾಸಭೆಯು ಸರ್ವಾನುಮತದಿಂದ ಅನುಮೋದಿಸಿತು. ಸಂಘದ ಸಮುದಾಯ ಭವನದ ಕಟ್ಟಡದ ಮೊದಲನೇ ಮಹಡಿಯ 900 ವಿಸ್ತೀರ್ಣ ಉಳ್ಳ ಕೋಣೆ ಇದ್ದು, ಈ ಕೋಣೆಯನ್ನು ಲೀಸ್ ಅಥವಾ ಬಾಡಿಗೆಗೆ ನೀಡುವ ಅಭಿಪ್ರಾಯವನ್ನು ಅಧ್ಯಕ್ಷರು ಸಭೆಯ ಮುಂದಿಟ್ಟರು. ಈ ಬಗ್ಗೆ ಹಿರಿಯ ಸದಸ್ಯರುಗಳಾದ ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯ ಮತ್ತು ಶ್ರೀ ಮನಮೋಹನ್ ಉಳ್ಳಾರ್ರವರು ಸದ್ರಿ ಕೋಣೆಯನ್ನು ಯಾವುದೇ ಲೀಸ್ಗೆ ಕೊಡುವುದು ಬೇಡ, 11 ತಿಂಗಳ ಬಾಡಿಗೆ ರೂಪದಲ್ಲಿ ನೀಡುವುದಿದ್ದಲ್ಲಿ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ವಿದ್ಯಾ ಪ್ರೋತ್ಸಾಹ ಕೊಡುಗೆ ವಿತರಣೆ ಪಟ್ಟಿಯನ್ನು ಕುಲಾಲ ಸಂಘ ರಿಜಿಸ್ಟರ್ಡ್ ಕೊಲ್ಯ ಇದರ ಉಪಾಧ್ಯಕ್ಷರಾದ ಶ್ರೀಮತಿ ಹರಿನಾಕ್ಷ್ ಕೊಲ್ಯ ಸಭೆಗೆ ಓದಿ ತಿಳಿಸಿದರು. ಸದಸ್ಯರ ಸಲಹೆ ಸೂಚನೆ. ಇಂದಿನ ಆಡಳಿತ ಅವಧಿಯಲ್ಲಿ 5/3/2017 ನಡೆಸಲಾಗುತ್ತಿದ್ದ ಕುರಿಪಂಡ್ ಬಗ್ಗೆ ಸದಸ್ಯರಾದ ಸೋಮನಾಥ್ ಸಂಗೊಳ್ಳಿಗೆ ಅವರು ತಮಗೆ ಹಣ ಪಾವತಿ ಬಾಕಿ ಇರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದರು.
ಈ ವಿಷಯವಾಗಿ ಉತ್ತರಿಸಿದ ಅಧ್ಯಕ್ಷರು ಇಂದಿನ ಅವಧಿಯ ಅಧ್ಯಕ್ಷರಾದ ಕುರಿಪ ನಿರ್ವಹಣೆ ಮಾಡುತ್ತಿದ್ದ ಪ್ರವೀಣ್ ಬಸ್ತಿ ಅವರನ್ನು ಸಂಪರ್ಕಿಸಿ ಬಾಕಿ ಮೊತ್ತವನ್ನು ಹಿಂತಿರುಗಿಸುವ ಬಗ್ಗೆ ಅಧ್ಯಕ್ಷರು ಶ್ರೀ ಸೋಮನಾಥ್ ಸಂಕಳಿಗರಿಗೆ ಪ್ರತಿಕ್ರಿಯಿಸಿದರು. ಹಿರಿಯ ಸದಸ್ಯರಾದ ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯರವರು ಈವರೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮೊತ್ತವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಸುವಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸದಸ್ಯರಾದ ಶ್ರೀ ಮಾಧವ ಕುಲಾಲ್ ಸಂತೋಷ್ನಗರು ಸಂಘದಲ್ಲಿ ಕುರಿಫಂಡ್ ನಡೆಸುವ ಬಗ್ಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದರು. ಅದಕ್ಕೆ ಅಧ್ಯಕ್ಷರು ಸಂಘದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ಕುರಿಫಂಡ್ ನಡೆಸಿಕೊಂಡು ಬರುತ್ತಿದ್ದ ಎಲ್ಲರ ಸಹಕಾರದಿಂದ ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದು ಸಭೆಗೆ ತಿಳಿಸಿದರು. ಸದಸ್ಯರಾದ ಶ್ರೀ ಶಶಿಧರ್ ಕೊಯತ್ತೆಬಯಲ್ ಮಾತನಾಡಿ, ನಮ್ಮ ಸಂಘದಿಂದ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಿ ಉನ್ನತ ವ್ಯಾಸಂಗವನ್ನು ಪಡೆದು ಒಳ್ಳೆಯ ಉದ್ಯೋಗಿಯಾಗಿ ಸುದೃಢರಾದ ಬಳಿಕ ಸಂಘದ ಋಣವನ್ನು ಸಲ್ಲಿಸಬೇಕು ಎಂಬ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಧ್ಯಕ್ಷರ ಭಾಷಣ. ಸಮಾಜದ ಎಲ್ಲ ಸದಸ್ಯರಿಗೆ ವಂದಿಸುತ್ತಾ ಉದ್ಘಾಟನೆಯಾದ 3 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳಿಗೆ ಮೂಡಿ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಪುಸ್ತಕ ವಿತರಣೆ ಪ್ರಸ್ತಾಪವಿದೆ ಎಂದು ತಿಳಿಸಿದರು. ವಿದ್ಯಾನಿಧಿಗೆ ಸಹಾಯ ನೋಡಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸದಸ್ಯರಾಗಲು ಕರೆಯಿತ್ತರು. ಸಂಘಕ್ಕೆ ಸಾಲ ರೂಪದಲ್ಲಿ ನೀಡಿದ ಹಣವನ್ನು ಅತಿ ಶೀಘ್ರದಲ್ಲಿ ನೀಡುವುದಾಗಿ ಭರವಸೆ ನೀಡಿದರು. ಹಾಗೂ ದಾನಿಗಳನ್ನು ಸ್ಮರಿಸುತ್ತಾ ಸಂಘವು ಅವರಿಗೆ ಆಭಾರಿಯಾಗಿದೆ ಎಂದು ತಿಳಿಸಿದರು. ಧನ್ಯವಾದ ಸಮರ್ಪಣೆ. ಮಹಾಸಭೆಗೆ ಬಂದ ಎಲ್ಲ ಸದಸ್ಯರಿಗೆ ಸಂಘದ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಧನ್ಯವಾದ ಸಮರ್ಪಿಸಿದರು. ಸಂದೇಶ ವಾಚನವನ್ನು ಶ್ರೀಮತಿ ಸುಲೋಚನ್ ಟೀಚರ್, ಅಧ್ಯಕ್ಷರು ಮಹಿಳಾ ಘಟಕ ಕುಲಾಲ್ ಸಂಘ ರಿಜಿಸ್ಟರ್ಡ್ ಕೊಲ್ಯ ಸಭೆಗೆ ಓದಿ ತಿಳಿಸಿದರು. ರಾಷ್ಟ್ರಗೀತೆಯ ಮೂಲಕ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಕೊನೆಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 5ನೇ ಕಾರ್ಯಕ್ರಮ ವಾರ್ಷಿಕ ಲೆಕ್ಕಪತ್ರ ಮಂಡನೆ ಮತ್ತು ಮಂಜೂರು ಮಾಡುವುದು. ನಮ್ಮ ಸಂಘದ ಗೌರವಾನ್ವಿತ ರಾಯಣ ಪ್ರಕಾಶ್ ಪಿಲ್ಕೋರ್ ನಿಖಿಲ ದುಂಬು ಮಂಡನೆ ಮಂತೊಂದುಲ್ಲೆ 25ನೇ ಲೆಕ್ಕಪತ್ರದ ಬಗ್ಗೆ ಏನಂದಿತ್ತೆ ಓದೊಂದುಲ್ಲೆ ದಯಮಂತದ್ದು ಮಾತೆಲ್ಲ ಕೀನೋಡು ಪಡೆದು ವಿನಂತಿ ಮಂತೊಂದುಲ್ಲೆ. ಕುಲಾಲ ಸಂಘ ರಿಜಿಸ್ಟ್ರೇಷನ್ ಕೊಲ್ಯ, ಅಂಚೆಕೋಟೆಕಾರು, ದಕ್ಷಿಣ ಕನ್ನಡ. ದಿನಾಂಕ 31/3/2025 ಅಂತ್ಯವಾಗುವ ಜಮಾಕಟ್ಟಿನ ಪಟ್ಟಿ. ಆರಂಭ ಶುಲ್ಕ ನಗದು ಕೈಯಲ್ಲಿ 5,796 ರೂಪಾಯಿ 29 ಪೈಸೆ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ ನಂಬರ್ 1384ರಲ್ಲಿ 8,077 ರೂಪಾಯಿ. ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ ನಂಬರ್ 9723ರಲ್ಲಿ 2,232 ರೂಪಾಯಿ 50 ಪೈಸೆ. ಕುಂಬಾರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ಕೋಆಪರೇಟಿವ್ 732ರಲ್ಲಿ 11,165 ರೂಪಾಯಿ 10 ಪೈಸೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಂಘ ನಿಯಮಿತ ಉಳಿತಾಯ ಖಾತೆ 202ರಲ್ಲಿ 1,793 ರೂಪಾಯಿ 80 ಪೈಸೆ. ಶ್ರೀ ಕುಂಬೇಶ್ವರ ವಿವಿಧೇಶ್ವರಿ ಸಹಕಾರಿ ಸಂಘ ಉಳಿತಾಯ ಖಾತೆ 40ರಲ್ಲಿ 1,033 ರೂಪಾಯಿ. ಕುಂಬಾರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ನಿರಕುಟೇವನಿ 50,000. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265ರಲ್ಲಿ 1,262 ರೂಪಾಯಿ 83 ಪೈಸೆ. ಒಟ್ಟು 81,360 ರೂಪಾಯಿ 52 ಪೈಸೆ. ದೇಣಿಗೆ ಸ್ವೀಕೃತಿ 1,55,061 ರೂಪಾಯಿ. ಉಳಿತಾಯ ಖಾತೆ ಬಡ್ಡಿ 3,940. ಸದಸ್ಯತನ ಶುಲ್ಕ ಸ್ವೀಕೃತಿ 29,000. FTಯಲ್ಲಿ ಪಡೆದ ಬಡ್ಡಿ 825 ರೂಪಾಯಿ. ಹಾಲು ಬಾಡಿಗೆ ಸ್ವೀಕೃತಿ 15,08,000. ಶಾಶ್ವತ ಸದಸ್ಯತನ 30,000. ವಿದ್ಯಾನಿಧಿ 39,300 ರೂಪಾಯಿ. ಕುರಿಫಂಡಿಂದ ಆದಾಯ ಸ್ವೀಕೃತಿ 98,000. ಒಟ್ಟು 19,19,386 ರೂಪಾಯಿ 52 ಪೈಸೆ ಖರ್ಚು. ವಿದ್ಯುತ್ ಶುಲ್ಕ 62,482 ರೂಪಾಯಿ. ಲೇಖನಿ ಮತ್ತು ಮುದ್ರಣ ವೆಚ್ಚ 22,825. ಇತರ ವೆಚ್ಚ 13,620. ಬ್ಯಾಂಕ್ ವೆಚ್ಚ 296 ರೂಪಾಯಿ 50 ಪೈಸೆ. ಸಹಾಯಧನ ಮತ್ತು ಹೊರೆಕಾಣಿಕೆ 4,000. ಕಾರ್ಯಕ್ರಮದ ಖರ್ಚು 1,58,080. ಅತಿಥಿ ಸಭೆಯ ವೆಚ್ಚಗಳು 60,585 ರೂಪಾಯಿ. ಪೂಜೆಯ ಖರ್ಚು 20,947 ರೂಪಾಯಿ. ಲೆಕ್ಕ ಪರಿಶೋಧಕರ ಶುಲ್ಕ 6,500. ದುರಸ್ತಿ ಖರ್ಚು 3,22,572. ಬಡ್ಡಿ ಪಾವತಿ 1,06,896. ಪಂಚಾಯತ್ ತೆರಿಗೆ ಪಾವತಿ 81,442.
ಭದ್ರತಾ ಶುಲ್ಕ ವೆಚ್ಚ 82,250. ಸ್ವಚ್ಛತಾ ವೆಚ್ಚ 1,93,134 ರೂಪಾಯಿ. ಜನರೇಟರ್ ಮತ್ತು ಡೀಸೆಲ್ ವೆಚ್ಚ 1,43,200. ವಿದ್ಯುತ್ ಕೆಲಸದ ವೆಚ್ಚ 51,920. ಅಡಮಾನ ಸಾಲ 1,52,779 ರೂಪಾಯಿ. ನೀರಿನ ಶುಲ್ಕ 3,230 ರೂಪಾಯಿ. ಬ್ಯಾನರ್ ಖರ್ಚು 9,050 ರೂಪಾಯಿ. ವಿದ್ಯಾರ್ಥಿ ಕೊಡುಗೆ ವೆಚ್ಚ 22,000 ರೂಪಾಯಿ. ಶ್ರೀನಿಧಿ ಚಿಟ್ ಫಂಡ್ ಬಗ್ಗೆ 24,000 ರೂಪಾಯಿ. ಪೀಠೋಪಕರಣ ಖರೀದಿ 30,000. ಕ್ರೀಡಾಕೂಟ ವೆಚ್ಚ 72,175. ಬಾಕಿ ಸಾಲ ಗಿರೀಶ್ ಕುಂಪಲ್ ಅವರಿಗೆ ಪಾವತಿ 50,000. ನವೀಕರಣ ವೆಚ್ಚ 4,380 ರೂಪಾಯಿ. ಇತರ 750. ದಿನಪತ್ರಿಕೆ 2,200 ರೂಪಾಯಿ. ಕೊನೆಯ ಶುಲ್ಕು 18,983 ರೂಪಾಯಿ 29 ಪೈಸೆ. ನಗದು ಕೈಯಲ್ಲಿ ಕೊನೆಯ ಶುಲ್ಕ ನಗದು ಕೈಯಲ್ಲಿ 18,983 ರೂಪಾಯಿ 29 ಪೈಸೆ. ನಿರಕು ಠೇವಣಿ 10,000. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 1384ರಲ್ಲಿ 8,077. ಕುಂಬಾರ ಗುಡಿಕರಿ ಸಹಕಾರಿ ಸಂಘ ನಿಯಮಿತ ಸಂಘದಲ್ಲಿ 50,000 CDM. ಯೂನಿಯನ್ ಬ್ಯಾಂಕ್ SBಯಲ್ಲಿ 9723ರಲ್ಲಿ 2,703 ರೂಪಾಯಿ 91 ಪೈಸೆ. ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘ 202ರಲ್ಲಿ 1,793 ರೂಪಾಯಿ. ಕುಂಬಾರ ಗುಡಿಕೈಗಾರಿಕೆ ಸಹಕಾರಿ ಕೋಆಪರೇಟಿವ್ ಸಂಘದಲ್ಲಿ 8,616 ರೂಪಾಯಿ 10 ಪೈಸೆ. ಕುಂಬೇಶ್ವರ ವಿವಿಧ ಸಹಕಾರಿ ಸಂಘ CA ಅಕೌಂಟಲ್ಲಿ 1,446 ರೂಪಾಯಿ. ಕೆನರಾ ಬ್ಯಾಂಕ್ SB 265ರಲ್ಲಿ 1,262 ರೂಪಾಯಿ 83 ಪೈಸೆ. ಒಟ್ಟು 1,02,282 ರೂಪಾಯಿ 93 ಪೈಸೆ. ಒಟ್ಟು 19,19,386 ರೂಪಾಯಿ 52 ಪೈಸೆ. ಕುಲಾಲ ಸಂಘ ಕೊಲ್ಯ ಇದರ 31/3/25 ಅಂತ್ಯವಾಗುವ ಆಯವ್ಯಯ ಪಟ್ಟಿ. ಆರಂಭದ ಶುಲ್ಕ ವಿದ್ಯುತ್ ಶುಲ್ಕ 62,492. ಲೇಖನಿ ಮತ್ತು ಮುದ್ರಣ ವೆಚ್ಚ 22,825. ಇತರ ವೆಚ್ಚ 13,620. ಕೆನರಾ ಬ್ಯಾಂಕ್ ವೆಚ್ಚ 296 ರೂಪಾಯಿ 80 ಪೈಸೆ. ಸಹಾಯಧನ ಮತ್ತು ಹೊರೆಕಾಣಿಕೆ 4,000. ಕಾರ್ಯಕ್ರಮದ ಖರ್ಚು 1,58,080 ರೂಪಾಯಿ. ಸಭೆ ಅತಿಥಿ ಸಭೆ ವೆಚ್ಚ 60,585. ಪೂಜೆ ಖರ್ಚು 20,947. ಲೆಕ್ಕ ಪರಿಶೋಧಕರ ಶುಲ್ಕ 6,500. ಬಡ್ಡಿ ಪಾವತಿ 1,06,896. ಪಂಚಾಯತ್ ತೆರಿಗೆ ಪಾವತಿ 81,442. ಭದ್ರತಾ ಶುಲ್ಕ ವೆಚ್ಚ 1,93,134. ಜನರೇಟರ್ ಮತ್ತು ಡೀಸೆಲ್ ವೆಚ್ಚ 1,43,200 ರೂಪಾಯಿ. ಕ್ರೀಡಾಕೂಟದ ವೆಚ್ಚ 72,175. ವಿದ್ಯುತ್ ಕೆಲಸದ ವೆಚ್ಚ 51,920. ಧ್ವನಿ ಬೆಳಕು ಜನರೇಟರ್ ವೆಚ್ಚ 1,15,800. ನೀರಿನ ಶುಲ್ಕ 3,230. ದುರಸ್ತಿ ಮತ್ತು ನವೀಕರಣ 3,22,572. ಬ್ಯಾನರ್ ವೆಚ್ಚ 9,050. ವಿದ್ಯಾರ್ಥಿ ಕೊಡುಗೆ ವೆಚ್ಚ 22,000. ನವೀಕರಣ ವೆಚ್ಚ 4,380. ದಿನಪತ್ರಿಕೆ 2,200. ಸವಕಳಿ ವಿದ್ಯುತ್ ಉಪಕರಣಗಳು 11,028. ಸ್ಥಳ ಮತ್ತು ಕಟ್ಟಡ 17,49,805 ರೂಪಾಯಿ. ಪೀಠೋಪಕರಣ 17,588. ಕಟ್ಟಡ 3,011 ರೂಪಾಯಿ. ಪಾತ್ರೆಗಳು 1,910. ಒಟ್ಟು 15,83,142. ಅಕೇರಿ 31,42,719 ರೂಪಾಯಿ 59 ಪೈಸೆ ಜುಮ್ಲಾ. ಆಯ ಉಳಿತಾಯ ಖಾತೆ ಬಡ್ಡಿಯಲ್ಲಿ 3,940. FDಯಲ್ಲಿ ಪಡೆದ ಬಡ್ಡಿ 825. ಸದಸ್ಯತನ ಶುಲ್ಕ ಸ್ವೀಕೃತಿ 2,900. ದೇಣಿಗೆ ಸ್ವೀಕೃತಿ 1,55,061 ರೂಪಾಯಿ. ಹಾಲು ಬಾಡಿಗೆ ಸ್ವೀಕೃತಿ 15,08,000. ಶ್ರೀನಿಧಿ ಕುರಿ ಫಂಡ್ ಆದಾಯ ಸ್ವೀಕೃತಿ 98,000. ವರದಿ ವರ್ಷದ ಖರ್ಚು ವರ್ಗಾವಣೆ 13,73,990.89. ಜುಮ್ಲಾ 31,42,716 ರೂಪಾಯಿ 59 ಪೈಸೆ. ದಿನಾಂಕ 31/3/2020 ಅಂತ್ಯವಾಗುವ ಜವಾಬ್ದಾರಿ ಮತ್ತು ಆಸ್ತಿಯ ವಿವರ. ಜವಾಬ್ದಾರಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2024 1,77,16,916.22. ವಿದ್ಯಾನಿಧಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2024 3,15,125. ವರದಿ ವರ್ಷದ ಜಮಾ 39,300. ಒಟ್ಟು 3,54,425 ರೂಪಾಯಿ. ಸಾಲ ಮತ್ತು ಮುಂಗಡ ಬ್ಯಾಂಕ್ ಸಾಲ 5,41,663 ರೂಪಾಯಿ. ಒಟ್ಟು 1,86,13,004 ರೂಪಾಯಿ 22 ಪೈಸೆ.
ಸ್ಥಳ ಮತ್ತು ಕಟ್ಟಡ ಆಸ್ತಿಯಲ್ಲಿ ಸ್ಥಳ ಮತ್ತು ಕಟ್ಟಡ ಗತ ವರ್ಷ ಲೆಕ್ಕ ಪ್ರಕಾರ 1/4/2024 30,011 ರೂಪಾಯಿ, ಸವಕಲಿ 3,011, ಒಟ್ಟು 27,100. ಪೀಠೋಪಕರಣ ಗತ ವರ್ಷ ಲೆಕ್ಕ ಪ್ರಕಾರ 1/4/2024 19,102, ಸವಕಲಿ 1,910, ಒಟ್ಟು 17,192. ವಿದ್ಯುತ್ ಉಪಕರಣ ಗತ ವರ್ಷ ಲೆಕ್ಕ ಪ್ರಕಾರ 1/4/2024 73,523, ವರದಿ ವರ್ಷ ಖರೀದಿ 11,028, ಒಟ್ಟು 62,495. ಕಟ್ಟಡ ಗತ ವರ್ಷ ಲೆಕ್ಕ ಪ್ರಕಾರ 1/4/24 54,96,047 ರೂಪಾಯಿ, ಸವಕಲಿ 15,54,96,047 ರೂಪಾಯಿ, ಸವಕಲಿ 15,49,805, ಒಟ್ಟು 1,39,46,442. ಪೀಠೋಪಕರಣ ಮತ್ತು ಫಿಟ್ಟಿಂಗ್ ಗತ ವರ್ಷದ ಲೆಕ್ಕ ಪ್ರಕಾರ 1/4/2024 1,50,875, ವರದಿ ವರ್ಷದ ಖರೀದಿ 30,000, ಒಟ್ಟು 1,80,875 ರೂಪಾಯಿ, ಸವಕಲಿ 17,588, ಒಟ್ಟು 1,63,287. ಇತರ ಠೇವಣಿ ಕೆಬಿಯಲ್ಲಿ ಠೇವಣಿ 13,250, ಶ್ರೀನಿಧಿ ಚಿಟ್ ಫಂಡ್ 24,000, ಆದಾಯ ಕರ ಕಡಿತ 15,030, ದೂರವಾಣಿ ಠೇವಣಿ 2,000, ಕಾಮಧೇನು ನಿಧಿಗೆ ಬರಬೇಕಾದ ಮೊತ್ತ 40,150, ಒಟ್ಟು 94,430. ನಗದು ಮತ್ತು ಬ್ಯಾಂಕ್ ಶುಲ್ಕ ನಗದು ಕೈಯಲ್ಲಿ 18,983 ರೂಪಾಯಿ 21 ಪೈಸೆ, ನಿರಕು ಠೇವಣಿ 10,000, ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ ನಂಬರ್ 1384 8,077, ಕುಂಬಾರ ಗುಡಿಕೈಕರಿ ಸಹಕಾರಿ ಸಂಘ ಸಿಡಿ ಅಮೌಂಟ್ 50,000, ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ 9723 2,103 ರೂಪಾಯಿ 91 ಪೈಸೆ, ಕೋಟೆಕರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಉಳಿತಾಯ ಖಾತೆ 202 1,793 ರೂಪಾಯಿ 80 ಪೈಸೆ, ಕುಂಬಾರ ಗುಡಿಕೈಗಾರಿಕೆ ಕೋಆಪರೇಟಿವ್ ಸಹಕಾರಿ ಸಂಘದಲ್ಲಿ 8,616 ರೂಪಾಯಿ 10 ಪೈಸೆ, ಶ್ರೀ ಕುಂಬೇಶ್ವರ ವಿದ್ಯೆ ಸಹಕಾರಿ ಸಂಘ ಸಿಎ ಅಕೌಂಟಲ್ಲಿ 1,446 ರೂಪಾಯಿ, ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265 1,262 ರೂಪಾಯಿ 83 ಪೈಸೆ, ಒಟ್ಟು 1,22,282 ರೂಪಾಯಿ 93 ಪೈಸೆ. ಮೂಲ ನಿಧಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2024 26,55,784 ಅಜೀವ ಸದಸ್ಯನ 30,000, ಒಟ್ಟು 28,25,784 ರೂಪಾಯಿ 70 ಪೈಸೆ. ವರದಿ ವರ್ಷದ ಖರ್ಚು ವರ್ಗಾವಣೆ 13,73,990.59, ಒಟ್ಟು 41,99,775 ರೂಪಾಯಿ 29 ಪೈಸೆ, ಒಟ್ಟು 1,86,13,004 ರೂಪಾಯಿ 22 ಪೈಸೆ. 25 ವರ್ಷದ ಲೆಕ್ಕ ನಿಖಿಲ್ನ ದುಂಬುದಿಯರು ಅಂಚಾದ ಈ ಲೆಕ್ಕ ಮಂಡನೆ ಮಂಡ ನಮ್ಮ ಹಿರಿಯರ ಉಪೇಂದ್ರ ನಾಯಕ್, ನಮ್ಮ ಚಾರ್ಟರ್ಡ್ ಅಕೌಂಟರ್ನ ಮಗಳ ಚೈತ್ರ ನಾಯಕ್ ಅಂಚನೆ ನಮ್ಮ ಸಂಘದ ಆಂತರಿಕ ಲೆಕ್ಕ ಪರಿಶೋಧಕರು ಕೂಲಂಶಕವಾದ ನೇನು ತಯಾರು ಮಾಡ್ತದೆ. ಇನಿ ನಿಖಿಲ್ನ ಎದುರು ದೀತರು ದಲಾಂಡ ಐಟೆ ಕೇನೇರಿತ್ತಿನ ಕೇನೋಡಿ ದಯಬಂಡ ನಮ್ಮ ಚಾರ್ಟರ್ಡ್ ಅಕೌಂಟ್ ಬಾರಿ ಹಿರಿಯರ ಮಗಳು ಅವೇ ಲೆಕ್ಕನೆ ನಮ್ಮ ಸಂಘಗಳು ಎತ್ತಿನ ಮಾತಾ ಪದಾಧಿಕರಣಗಳು ಮಕ್ಕ ಲೆಕ್ಕ ಪರಿಶೋಧಕರು ಮಂಡನೆ ತೂದು ಮಂಡನೆ ಮಂತೀರಿ ದಾಲ ಉಪ್ಪರಿಜಿಂದ ಎಂಕೆ ಅನಿಸುಂಡು ದಯಮಂತ್ ದಾಲ ಎತ್ತಿಂದಾಂಡ ಕೇನೋಲಿ ಈ ನಾಡ ಚಪ್ಪಳೆ ಮುಖಾಂತರ ಮಂಡನೆ ಮನ್ಪೋಡು ಬಂಡದ ಅನುಮತಿ ಕೊಡು ಬಂದ ನಿಕಟ ವಿನಂತಿ ಮಂತೊಂದು. ಈ ನಮ್ಮ ವಾರ್ಷಿಕ ಮಹಾಸಭೆಗೆ ಬಿನ್ನೆರಾದ ಬೈದ್ಯರು ಸುಕುಮಾರ್ ಬಂಟ್ವಾಲ್ ಗಡಿ ಪ್ರಧಾನರು ವರಹಾದ್ಯತೆ ಗುತ್ತು ಅಂಚನೆ ವಿಭಾಗೀಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಬಕ್ಕ ಮಹಿಳಾ ಘಟನದ ಒಕ್ಕೂಟದ ಬೈದರೆ ಅರೆಗೆ ನಮ್ಮ ಸಂಘ ಅಭಾರಿ ಆದಿ ಉಂಡು. ಅನ್ನ ಉಪಸ್ಥಿತಿ ನಂಗೆ ಭಾರಿ ಸಂತೋಷ ಉಂಟು ಮನ್ಸಿನಿ. ಅಂಚನೆ ಗುತ್ತು ನವೀನ್ ಕುಮಾರ್ ಮಜಾಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕುಲಾಲ ಗುಂಬಾರ ಯುವ ವೇದಿಕೆ ಮಹಿಳಾ ಸಂಘಟನೆ ಒಕ್ಕೂಟ ದಕ್ಷಿಣ ಜಿಲ್ಲೆ ಆರ್ಲ ನಮ್ಮ ಉಪಸ್ಥಿತಿ ನಮ್ಮ ಸಂಘ ಅರೆಗೆ ಅಭಾರಿ ಆದುಂಡು. ಅವೇ ಲೆಕ್ಕನೆ ಅಂಜನೆ ನಮ್ಮ ಮಾಜಿ ಅಧ್ಯಕ್ಷರಾಯನ ದಿವಂಗತ ದೇವಪ್ಪ ಎಂ ಸೋಮೇಶ್ವರನ ಮಗೆ ಇನಿ ಉಪಸ್ಥಿತಿ ಉಳ್ಳರು.
ಆದ್ರೆ ಪ್ರತಿ ವರ್ಷಲ ನಮ್ಮ ಜೋಕ್ಲೆಗೆ ವಿದ್ಯಾ ಪ್ರೋತ್ಸಾಹಕ್ಕೆ ನೆನಪುಡು ಕೊರೊಂದುಲ್ಲೇರಿ ಅರೆಗೆ ಅರೆನ ಉಪಸ್ಥಿತಿ ಈ ಮಹಾಸಭೆ ಮಾತಾ ಸದಸ್ಯರು ಅರೆನೆ ಸ್ವಾಗತ ಬಂತಂದು ಅರೆಗಳ ಸಂಘ ಅಭಾರಿ ಆದಿಯನ್ನು ಈ ಸಂದರ್ಭ ಪಣೊಂದು ಅಂಚನೆ ನನೊಂಜಿ ನಮ್ಮ ಈತ ಆಡಳಿತ ಮಂಡಳದ ಚುನಾವಣೆ ನಡೆಪರುಂಡು ಐತ ಚುನಾವಣೆ ಅಧಿಕಾರಿ ಆಯ್ನ ಬ್ಯಾಂಕ್ ಆಫೀಸರ್ ಆಯ್ನ ದಯಾನಂದ PS ಅರ್ನ ಉಪಸ್ಥಿತಿಲ ಗೌರವಿಸುವ ಅಂಜನೆ ಮಾತಾ ನಮ್ಮ ಮಹಿಳಾ ಆಯ್ನ ದಯಮಂತಿ ಕಾಪಿ ಕಾರ್ಡ್ ಉಮಾಮಹೇಶ್ವರ ಕಾಪಿ ಕಾರ್ಡ್ ಐತ ಮುಖ್ಯಸ್ಥ ಲಾರ್ಲಾ ಬೈದೇರಿ ಅರಣ್ಯ ಸ್ವಾಗತ ಮಂತೊಂದು ಅಂಜನೆ ಮುಖ್ಯವಾಯಿನ ಎಕಡದಿಂದ ನಮ್ಮೊಟ್ಟಿಗೆ ಶಾಶ್ವತ ಸಮಿತಿದ ಅಧ್ಯಕ್ಷರಾಯನ ಶಾಶ್ವತ ಸಮಿತಿ ಸದಸ್ಯರಲ್ಲ ನಿಕ್ಲು ಮಾತ್ರ ಎಕಡದಿಂದ ಉಳ್ಳೇರಿ ಅರ್ನ ಉಪಸ್ಥಿತಿಲ ಈ ಮಹಾಸಭೆ ಈ ಆಡಳಿತ ಮಂಡಳಿ ಗೌರವಿಸೊಂದು ನನ್ನ ದುಂಬುದ ಕಾರ್ಯಕ್ರಮ ತೆರವು ಮಂಡನೆ ತೆರವು ಬೈಜಿ ಆಂಡ ಮಹಾಸಭೆ ಕೆಲವು ಒಪ್ಪಿಗೆ ಕೇನೆರುಂಡು ಮಾನ್ಯ ಸದಸ್ಯರೇ ನಮ್ಮ ಸಂಘ ಇನಾಗ್ರೇಷನ್ ಆದ 4 ವರ್ಷ ಆಂಡ ಕಟ್ಟಡದ ಕಾಂಟ್ರಾಕ್ಟರ್ಗೆ ನನ್ನ ಕಾಸು ಬಾಕಿ ಉಂಡು ಅರ್ನ ಒಂದು 2 ವರ್ಷ 3 ವರ್ಷ ದುಂಬು ಕಟ್ಟಡದ ಬಾಕಿ ಒಂದು 8 ಲಕ್ಷ ಬಂಡದೆ ನಮ್ಮ ದುಂಬುದ ನೆಟ್ ನಮ್ಮ ಪಂತ ಆಂಡ 4 ವರ್ಷದಿಂದ ಅರೆಗೆ ಕಾಸು ಕೊರಿಯರ್ ಆತಿಜಿ ಸಾಧಾರಣ 20 ಲಕ್ಷ ಮುಟ್ಟ ಬಾಕಿ ಇರ್ತದೆ ಆಗಿರುವಾಗ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅನಿಲ್ ದಾಸ್ ಅರ್ನ ನೇತೃತ್ವಡು ಆ ಟೈಮಡು ಅರ್ನ ನೇತೃತ್ವಡು ಈ ಬಿಲ್ಡಿಂಗ್ ಯಾರ ಕಾರಣ ದಾಮಂಡ ಮಾತಾ ಅರ್ನ ಒಂಜಿ ನೇತೃತ್ವಡು ಈ ಬಿಲ್ಡಿಂಗಿಗೆ ಮಾತಾ ಅರ್ನ ಮೋನೆ ತೂದು ಸಾಲ ಕಟ್ಟಡ ಆವಡು ಇಲೆಕ್ಟ್ರಿಷಿಯನ್ ಆವಡು ಬೇತೆ ವೈರಿಂಗ್ ಆವಡು ಅವೆಲ್ಲಗನೆ ಸ್ಟೀಲ್ದ ಬೇಲೆ నేను ಮಾತ ಅರ್ನ ನೇತೃತ್ವಡು ಸಾಲದ ರೂಪದ ಮಂತದ ಇನ್ನಿ ಎಂಕ್ಲು ಓಪನ್ ಮಂತ ಆಂಡ ಅಕ್ಲೆ ಮಾತೆರೆಗಳ ಎಂಕ್ಲಿಗೆ ಕೊರಿಯರ್ ಆತಿಜಿ ಇನಿ ಕಟ್ಟಡ ಸಮಿತಿದ ಕಟ್ಟಡದ ಬಿಲ್ಡಿಂಗ್ ದರೆಗೆ ಮಾತೆರೆಗಳ ಒಂದಂತ ಕೊರೊಂದು ಬರೋದಿಲ್ಲ ಆಂಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ನ್ಯಾಯ ಪೈಸ ಎಂಕ್ಲು ಕೊರಿಯರ್ ಆತಿಜಿ ಅಂಜನೆಟ್ಟು ಮುರಣಿ ಅಕ್ಲ ನಮ್ಮ ಈ ಮಹಾಸಭೆಗೆ ಮಾಜಿ ಅಧ್ಯಕ್ಷರು ಸುಬ್ಬಯ್ಯ ಕುಂಪೆಲ್ಲರ್ನ ಮಗೆ ಬೈದೆ ಅರ್ನ ಉಪಸ್ಥಿತಿ ಸಂಘ ಅಭಾರಿ ಆದುಂಡು ಬೊಕೊಂಜಿ ವಿಷಯ ಬಂಡ ನಮ್ಮ ಶಾಶ್ವತ ಸಮಿತಿದ ಸದಸ್ಯರಾಯನ ಮಾಜಿ ಅಧ್ಯಕ್ಷರು ದೇವಪ್ಪ ಸೋಮೇಶ್ವರನ ಬದಲಿಗೆ ಪ್ರಕಾಶ್ ಸಾರಥಿ ಕೊಲ್ಯ ಅರೇನೆ ಎಂಕುಲು ಅರ್ನ ಸ್ಥಾನಗೂ ನಾಮಕರಣ ಮಾಡುವ ಐಕ್ಯ ನಿಖಲ ಒಪ್ಪಿಗೆ ಕೊಡು ಪಂಡದೆ ನಿಖಲ ಮಹಾಸಭೆಯನ್ನು ಕೇಳೋದಿಲ್ಲ ಶಾಶ್ವತ ಸಮಿತಿ ದೇವಪ್ಪ ಸೋಮೇಶ್ವರನ ಬದಲಿಗೆ ಪ್ರಕಾಶ್ ಸಾರಥಿ ಕೊಲ್ಯ ನೀನು ಒಪ್ಪಿಗೆ ಕೊಡು ಪಂಡದೆ ಕೇಳೋದಿಲ್ಲ ಚಪ್ಪಾಳೆ ಮಗ ಜೋರು ಚಪ್ಪಾಳೆ ಕೊಡ್ಲೆ ನನ್ನ 7ನೇ ಕಾರ್ಯಕ್ರಮ ಅಭಿನಂದನೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ವಿಶೇಷವಾದ ನಮ್ಮ ಹುಡುಗೈದಾನಿ ಉದ್ಯಮಿ ಸುನಿಲ್ ಸಾಲಿಯನ್ ಬೊಕ್ಕಾರ ದಂಪತಿಗಳು ನಮ್ಮ ಒಂಜಿ ಬಾರಿ ಗೌರವದ ಕೊರಡ ದಯಬಂಡ ನಮ್ಮ ಪ್ರತಿ ವರ್ಷಲ ಈ ಒಂಜಿ ಮಾಸವೇ ಬನ್ನಕ ಬೊಂಬೈದ ಸಹಕಾರಡು ನಮ್ಮ ಹೆಚ್ಚಿನ ಒಂಜಿ ಸಂಘ ಬೆಳವಣಿಗೆಗೆ ಸಹಕಾರ ಆತೇರು ಅಂಚನೆ ಕೊಡುಗೈದಾನಿಯನ್ನ ಸುನಿಲ್ ಸಾಲಿಯನ್ ಬೊಕ್ಕಾರ ದಂಪತಿಗಳು ದಯಮಂತದ್ದು ಹಿರಿಯ ಸದಸ್ಯರನ್ನ ಸೀತಾರಾಮ್ ಬಂಗೇರು ಮೇರ್ ಬತ್ತದು ಸನ್ಮಾನ ಮನ್ಪೊಡು ಪಡೆದು ವಿನಂತಿ ಮಂತೊಂದುಲ್ಲೆ ದಯಮಂತದ್ದು ಹಿರಿಯ ಸದಸ್ಯನ ಸೀತಾರಾಮ್ ಬಂಗೇರ ದಯಮಂತ ವೇದಿಕೆ ಬರೋದು ಕೇಳೋದಿಲ್ಲೆ ಅಂಚನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತನ ಶ್ರೀ ಅನಿಲ್ ದಾಸ್ ಬೇರೆಗೆ ಸಂಘದ ಬರವಾದ ವಿಶೇಷವಾದ ಅಭಿನಂದನೆ ಸಲ್ಲಿಸುವುದಿಲ್ಲ ಈ ಒಂಜಿ ಪ್ರಶಸ್ತಿ ತಿಕೊಡನ ಐಕ್ ಸಮಾಜ ಮುಖ್ಯವಾಯಿನ ಕಾರ್ಯಕ್ರಮ ಮುಖ್ಯ ಅಂಚ ಈ ಸಮಾಜ ಮುಖ ಕಾರ್ಯಕ್ರಮ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕಾರ ಏನಂಚಿನ ಶ್ರೀ ಅನಿಲ್ ದಾಸ್ ಮೇರೇನ ಈ ಒಂಜಿ ವೇದಿಕೆ ಸನ್ಮಾನ ಮಂತೊಂದುಲ್ಲ
ಅಂಚನೆ ಶಾಶ್ವತ ಸಮಿತಿ ಸದಸ್ಯರೈನ ತಿಮ್ಮಪ್ಪ ಕುಲಾಲ್ ದಯಮಂತದ ವೇದಿಕೆ ಬಾಡಿನ ವಿನಂತಿ ಬಂದೊಂದುಲ್ಲೆ KB ತಿಮ್ಮಪ್ಪ. ಒಂಜಿ ಅಭೂತಪೂರ್ವೈನಂಚಿನ ಒಂಜಿ ಸನ್ಮಾನ ಈ ಒಂಜಿ ಸಂಸ್ಥೆ ನನಲ ಉತ್ತಮವಾದ ಕೊಡ್ಬಿಡ್ಬ ಒಂಜಿ ಆದರ್ಶಡ್ ಶ್ರೀ ಸುನೀಲ್ ಸಾಲ್ಯನ್ ಕೊಡುಗೆ ದನಿಯಾದ ನಮಕ್ ಮಸ್ತ್ ಸಹಕಾರ ಮಂತಿದೇರು ದುಂಬುಲ ನಮಕ್ ಮಸ್ತ್ ಯೋಜನೆ ಉಂಡು ಆ ಯೋಜನೆಗೆ ಪೂರ ಬೇರೆ ಸಹಕಾರ ಉಪ್ಪಡು ಪಂಡದೆ ಎಂಗ್ಲ ಭಿನ್ನಾಯಿತ ಮಂತೊಂದು ಈ ಒಂಜಿ ಸನ್ಮಾನ ಕಾರ್ಯಕ್ರಮದ ಫಲಪುಷ್ಪ ಬೊಕ್ಕ ಶಾಲು ಅಂಜನೆ ಫಲಪುಷ್ಪ ಅಂಜನೆ ಪೇಟೆ ನೇನು ಧರಿಸಾದ ಒಂಜಿ ಸನ್ಮಾನನು ಪಡೆಯೊಂದುಲ್ಲೇರು ಸುನೀಲ್ ಸಾಲನ್ ಬೊಕ್ಕ ದಂಪತಿಲು ಅಭಿನಂದೆಲು ಸುನೀಲ್ ಸಾಲನ್ ಬೊಕ್ಕ ದಂಪತಿಲೆಗ್ ಅಂಜನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನಂಚಿನ ಶ್ರೀ ಅನಿಲ್ ದಾಸ್ ಅಂಬಿಕರೋಡು ಅಂಜನೆ ಆನ ಧರ್ಮಪತ್ನಿ ಒಲ್ಲೆರು ಅರಣ್ಯ ಒಟ್ಟಿಗೆ ಈ ಒಂಜಿ ವೇದಿಕೆಡು ಸಂಘದ ಪರವಾದ ಅಭಿನಂದಿಸೊಂದುಲ್ಲ ನಿಗಲಿಗೆ ನನಲ ಉತ್ತುಂಗವೈನಂಚಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅಂಚನೆ ರಾಷ್ಟ್ರ ಪ್ರಶಸ್ತಿಲ ತಿಕ್ಕಡು ಪಂಪುಣ ಒಂಜಿ ಆಶೀರ್ವಾದ ಸಂಘದ ಮಾತೇನಲ ಪರವಾದ ಉಪ್ಪಡು ಬಣ್ಣದ ಸೋಮನಾಥ ದೇವರ ಬೇಡೊಂದು ನಿಕ್ಲೆಗ್ ಈ ಒಂಜಿ ವೇದಿಕೆಡು ಕೊರ್ಪುಣಂಚಿನ ಒಂಜಿ ಎಲ್ಯ ಸನ್ಮಾನ ಹಿರಿಯ ಸದಸ್ಯರಿನ ಮಾಜಿ ಅಧ್ಯಕ್ಷರು ಶ್ರೀ ಸೀತಾರಾಂ ಬಂಗೇರ್ ಅಂಜನೆ ಶಾಸ್ತ್ರದ ಸಮಿತಿದ ಸದಸ್ಯರನ್ನ ತಿಮ್ಮಪ್ಪ ಕೊಲ್ಯ ಅಂಜನೆ ಸಂಘದ ಅಧ್ಯಕ್ಷನ ಭಾಸ್ಕರ್ ಕುತ್ತರ್ ಮಕ್ಕಳ ಮಾತಾ ಉಪಸ್ಥಿತಿ ಫಲಪುಷ್ಪ ಕೊಟ್ಟು ಅಗ್ಲಿನ ಗೌರವಿಸುವ ನಿಖಿಲಿಗೆ ಸಂಘದ ಪರವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. నేను మాట స్వచ్ఛత నీరు దీపున ముక్కల ಬೇಲೆ ಆಂಡಲ ಅಕ್ಲಿನ ನಮ್ಮ ಈ ರೀತಿ ಗೌರವಿಸೋಡು ಈ ಸಂಘಗೂ ಐನಾತ ಕಾರ್ಯಕ್ರಮ ಬರೆಯರೆ ಮುಕ್ಕಲ ಸ್ವಚ್ಛತಾ ನೆಟ್ಟು ಅಂಚೆನಿಟ್ಟು ನಮ್ಮ ಈ ಆಡಳಿತ ಮಂಡಳಿ ನಮ್ಮ 14 ಗ್ರಾಮದ ಮಾತಾ ಸ್ವಜಾತಿ ಬಾಂಧವ್ಯರು ಅಂಜನೆ ಭಿನ್ನರು ಅಕ್ಲಿನ ಗೌರವಿಸಿನ ಆದ್ಯ ಕರ್ತವ್ಯ ಬಂದು ನಿಕ್ಲು ಮಾತೆಲ್ಲ ಜೋರಾದ ಚಪ್ಪಳೆ ತಟ್ಟೋಡು ಬಂದು ವಿನಂತಿ ಬಂತೊಂದು. ನಮ್ಮ ಕೊಲ್ಯ ಕುಲಾಲ ಭವನದ ಸ್ವಚ್ಛತಾ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಮಾಧವಿ ನಾರಾಯಣ ಬಂಗೇರವರ ಧರ್ಮಪತ್ನಿ ಕಾಪಿಕಾಡು. ಶ್ರೀಮತಿ ಗೀತಾ ವಿಜಯ ಕೋಟ್ಯಾನ್ರವರ ಧರ್ಮಪತ್ನಿ ಕಾಪಿಕಾಡು. ಮತ್ತೊಬ್ಬರು
ಹೇಮಾವತಿ ಈಶ್ವರ್ ಸಾಲಿಯನ್ನವರ ಮಗಳು ಕಾಪಿಕಾಡ್. ಇವರೆಲ್ಲರಿಗೂ ದೇವರು ಆಯುರಾರೋಗ್ಯ ಸುಖ ಸಂತೋಷವನ್ನು ಕೊಟ್ಟು ಹರಸಲಿ, ಇದು ನಮ್ಮ ಪ್ರಾರ್ಥನೆ. ವಿಶೇಷವಾದ ಇನಿತ ಸನ್ಮಾನನ ಒಂಜಿ ಮನ್ಪುಣ ನಮ್ಮ ಪುಣ್ಯ ದಯಬಂಡ ಸ್ವಚ್ಛತಾ ಕಾರ್ಯಕ್ರಮ ಬಂಡ ಆತು ಸುಲಭದ ಕಾರ್ಯಕ್ರಮ ಆತು ಆಂಡ ದಾಲ ಒಂಜಿ ತೊಂದರೆ ಬರಂದೆ ಸಂಘದ ಪ್ರತಿ ಒಂಜಿ ಭಾಗಲ್ಲ ಬಾರಿ ಪೊರ್ಲುಡೆ ಈತನಾಟ ಸ್ವಚ್ಛತಾ ಕಾರ್ಯಕ್ರಮ ಬಾರಿ ಪೊರ್ಲುಡೆ ಸಹಕಾರ ಕೊಡ್ತೇರು ಮಕ್ಕಳು ದುಂಬಗ್ಲ ನಮಗೆ ಸಹಕಾರ ಕೊರಡು ಮಕ್ಕಳಿಗೆ ಅಭಿನಂದನೆ ಅಂಜನೆ ಈ ಒಂಜಿ ಸನ್ಮಾನದ ಒಟ್ಟಿಗೆ ಸಂಘದ ಅಧ್ಯಕ್ಷರಾಯಿನ ಶ್ರೀ ಭಾಸ್ಕರ್ ಕುತ್ತರ್ ಮೇರೆ ಒಂಜಿ ಎಲ್ಯ ಕಿರು ಕಾಣಿಕೆಯನ್ನು ಕೊರಿಯರುಳ್ಳೇರು ಮೇರ್ನ ಒಂಜಿ ವೈಯಕ್ತಿಕ ಕಿರು ಕಾಣಿಕೆಯನ್ನ ಈ ಸಂದರ್ಭಡಾಗ್ಲೇ ಕೊರಿಯರುಳ್ಳೇರು ಮಂತದ ನಿಖಲ ಮಾತಾ ಸ್ವೀಕಾರ ಮನ್ಪೊಡು ಪಂದ್ಯಾನ್ ಕೇಳೊಂದುಲ್ಲೆ. ಆಡಳಿತ ಮಂಡಳಿದ ದಯಮಂತದ ಮಾತ ಸದಸ್ಯರ ವೇದಿಕೆ ದಡೆ ಬರಡು ಆಡಳಿತ ಮಂಡಳಿದ ಸದಸ್ಯರು ದಯಮಂತದ ಅವರ ವೇದಿಕೆದ ಮಿತ್ತ ಬರಡು ಬಂದು ವಿನಂತಿ ಮತ್ತೊಂದುಲ್ಲೆ. ನಮ್ಮ ಕೊಲ್ಲಿಯ ಕುಲಾಲ ಸಂಘಗೂ ಸುನಿಲ್ ಸಾಲ್ಯಾನ್ರು ಯಾಪ ಬರ್ಪೇರ ಪ್ರತಿ ಸರ್ಲರ್ನ ಅರಿಗೆ ಅರ್ನ ಬೇರೆ ಸಾತಿಯಾದ ಪುನರ್ ಸುರೇಶರು ದಯಮಲ್ತದ ಸುರೇಶರು ಒಂಜಿಗಳಿಗೆ ಮಿತ್ತ ಚಾವಡಿಗೆ ಬರೋಡೊಂದು ವಿನಂತಿ ಮಂತೊಂದುಲ್ಲೆ. ನಮ್ಮ ಸಮಾಜಗೂ ಭಾರಿ ಒಂಜಿ ಪರ್ಮೆದ ಸಂಗತಿ ಕರಿನ 7 ತಾರೀಕು ದಾನಿ 23 ತಾರೀಕು ದಾನಿ ಕುಡ್ಲದ ಹೃದಯ ಭಾಗ ಮಂಗಳೂರುದ ಮಂಗಳಾದೇವಿದ ಮಟ್ಟೆಲಿಡು ಕುಲಾಲೆರ್ನೊಂಜಿ ಬಾರಿ ಪೊರ್ಲ ಗಂಟದ ಕಟ್ಟಡ ಉದಿಪನಾತಂಡು ಆ ಕಟ್ಟಡ ಆತು ಶೋಕದ ರೂಪ ಕೊಡ್ತಿನಾರು ಬೇರೆ ಸುರೇಶರು ಆ ಕಟ್ಟಡ ಗುತ್ತಿಗೆದಾರ ಆದುಲ್ಲರು ಅಂಚನೆ ಸುನಿಲ್ ಸಾಲ್ರನ ಒಟ್ಟಿಗೆ ನಿರಂತರವಾದ ಸಂಪರ್ಕ ಕೊಡಿತ್ತೊಂದು ಆ ಯಶಸ್ಸಿನ ಮೇರ್ಲ ಒಂಜಿ ಪಾಲುದಾರರು ಅಂಚಾದ ಕೊಲ್ಲಿಯ ಕುಲಾಲ ಸಂಘದ ಒತ್ತಿರ್ದು ಸುರೇಶರಿಗೆ ಒಂಜಿ ಎಲ್ಯ ಮಲ್ಲ ಮನಸ್ಸುಡು ಎಲ್ಯ ಮಟ್ಟದ ಒಂಜಿ ಅಭಿನಂದನೆ ಅದನ್ನು ಗೌರವಿಸುವಂದಿಲ್ಲ ಗೌರವವನ್ನು ಸ್ವೀಕಾರವಂತಿನ ಸುರೇಶರಿಗೆ ಸೊಲ್ಮೆ ಸಂದಾಯಿತ ಮಂತೊಂದಿಲ್ಲ. ಪದ್ಮ ಪ್ರೇಮ ಪ್ರಶಸ್ತಿ ನಮ್ಮ ಒವ್ವೇ ಕಾರ್ಯಕ್ರಮ ಇತ್ತಂಡಲ್ಲ ವರ್ಣಾಲಂಕಾರ ಮಲ್ಪೆರೆ ಬರ್ಪಿನಾರು ನಮ್ಮ ಸಮಾಜದ ರಡ್ಡು ವರ್ಣಾಲಂಕಾರ ಕಲಾವಿದರನ್ನ ಗೆಲ್ಲರು ಐಟು ಒಂಜಿ ಸುನಿಲ್ ಸಂಕೋಳಿಗೆ
ವೃತ್ತಿಡ್ ಟೈಲರ್ ಆಂಡಲ ವರ್ಣಾಲಂಕಾರಡು ಬಾರಿ ಪುಕರ್ತೆ ಬಡೈನಾರು ಕುಡ್ಲದ ಅರೆ ಸುನಿಲ್ ಸಂಕವಳಿಗೆ ಮೇರೆನ ಯಾನು ಈ ಒಂಜಿ ಮಿತ್ತ ಚಾವಡಿಗೆ ಬರೋಡೊಂದು ವಿನಂತಿ ಮಂತೊಂದುಲ್ಲೆ ಕುಡ್ಲದ ಪ್ರತಿಷ್ಠಿತ ಭರತನಾಟ್ಯ ತಂಡೋಲು ಇತ್ತಿನ ದಂಡ ಆ ಹೆಚ್ಚಿನ ತಂಡೋಲಿಗೆ ವರ್ಣಾಲಂಕಾರ ಮನ್ಪುನಾರು ಸುನಿಲ್ ಸಂಕೋಳಿಗೆ ಅರ್ನ ಒಂಜಿ ಇನ್ನಿತ ಈ ಚಾವಡಿಡು ಗೌರವನು ಸ್ವೀಕಾರ ಮನ್ಪುಣಂಚಿನ ಪುರ್ತುಡು ಅರ್ನ ಒಂಜಿ ಫಲಪನು ರಾಜೀವಿ ಕೆಂಪು ಮಣ್ಣು ಕೊರಡು ಬಂಡದ ಅಡ ವಿನಂತಿ ಮಂತೊಂದುಲ್ಲೆ ಸುನಿಲ್ ಕುಮಾರ್ ಸಂಕೋಡಿಗೆ ಶ್ರೀ ಮೋಹನಪ್ಪ ಟೈಲರ್ ಮತ್ತು ಶ್ರೀಮತಿ ಭಾಗೀರಥಿ ಇವರ ಸುಪುತ್ರರಾಗಿ ದಿನಾಂಕ 22/9 ತಾವು SLC ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ 17ನೇ ವಯಸ್ಸಿನಲ್ಲಿ ಮಂಗಳ ಆರ್ಟ್ಸ್ ಗೋಪಾಲ್ ಮಾಸ್ಟರ ಬಳಿ ಪ್ರಸಾದನ ಕಲೆ ಹಾಗೂ ನಾಟಕ ಭರತನಾಟ್ಯಕ್ಕೆ ವಸ್ತ್ರ ವಿನ್ಯಾಸ ಕಲಿತು ಮುಂದೆ ಶ್ರೀ ಕ್ಷೇತ್ರಕ್ಕೆ ತನ್ನದೇ ಆದ ಛಾಪನ್ನು ಮೂಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಹಿರಿಯ ಗುರು ಮೋಹನ್ ಕುಮಾರ್ ಉಳ್ಳಾಲ್ ಕೊಯಮತ್ತೂರಿನ ನಾಟ್ಯನಿಕೇತನ ಹಾಗೂ ಸನಾತನ ನಾಟ್ಯಾಲಯ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಹೆಸರಾಂತ ನಾಟ್ಯಾಲಯಗಳಿಗೆ ಪ್ರಸಾದನ ಹಾಗೂ ವಸ್ತ್ರ ವಿನ್ಯಾಸ ಪೂರೈಕೆಯನ್ನು ಮಾಡಿ ಈ ತಂಡಗಳೊಂದಿಗೆ ದೇಶ ವಿದೇಶ ಪ್ರವಾಸ ಮಾಡಿದ ಹೆಗ್ಗಳಿಕೆ ತಮ್ಮದು. ಇವರಿಗೆ ಕೃಷ್ಣ ಪ್ರೇಮ ಪ್ರಶಸ್ತಿ ಸ್ವೀಕರಿಸಿದ ಸುನಿಲ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ನವೆಂಬರ್ ತಿಂಗಳಲ್ಲಿ ಗೋಜಾರಿಂ ಕರಾಟೆ ಅಕಾಡೆಮಿ ಕರ್ನಾಟಕ ಇದರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ನಡೆದ ರಾಷ್ಟ್ರೀಯ 8ನೇ GPA ಓಪನ್ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ 9ರಿಂದ 10 ವರ್ಷದ ಹುಡುಗಿಯರ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಹಿಂದೆಯೂ ಡ್ರ್ಯಾಗನ್ ಫಿಶ್ ಕರಾಟೆ ಇವರು ನಡೆಸಿದ ಇಂಟರ್ ಡೋಜೋ ಕರಾಟೆ ಸ್ಪರ್ಧೆಯು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಕರಾಟೆ ವ್ಯಾಸಂಗವನ್ನು ಶ್ರೀಯುತ ಅರ್ಜುನ್ ಶೆಟ್ಟಿ ಅವರ ಬಳಿ ಕಲಿಯುತ್ತಿದ್ದಾರೆ. ಇವರಿಗೆ
ಆಮೇಲೆ ಇಂದಿನ ಸುಬ್ಬ 84%. ಸೆಕೆಂಡ್ ಪಿ ಯು ಸಿ. ನೆಕ್ಸ್ಟ್ ಅತುಲ್ ಪಿ ಬಂಗೇರ ಆಮೇಲೆ ಪದ್ಮನಾಭ ಎಂ ಸೆಕೆಂಡ್ ಪಿ ಯು ಸಿ 84%. ಅತುಲ್ ಪಿ ಬಂಗೇರ ನೆಕ್ಸ್ಟ್ ಸಿಂಚನ ಆಮೇಲೆ ಅರುಣ್ ಕುಮಾರ್ 80%. ಹಶ್ಮಿತಾ ಆಮೇಲೆ ವೆಂಕಟೇಶ್ ಕುಂಪಲ 97%. ಸಾತ್ವಿಕ್ ಆಮೇಲೆ ಜಯಪ್ರಸಾದ್ SLC 88%. Next Ankit Impula ಆಮೇಲೆ ನಾರಾಯಣ ಗುಪ್ತ SLC 83%. Next Mokshit Kumar ಆಮೇಲೆ ರೋಹಿತ್ ಕಟಮಿದ 80%. Shekhar Undur 52%. Next Bhuvan Bangera Rajesh Verma 18%. Bhuvan Bangera. Next Mokshita Amit Chandrasekhar Patkar 72%. Mokshita. Next Pratyush Amit Vishwanath Amikaro 73%. Next Pratat SK Amit Shankar K SSD 89%. PUC highest mark देती ना परसेंटेज देती ना तो कोई बेसिक highest mark देती ना बेटा ನಮ್ಮ ಯುವಕರು ಸಾಲೆ ಆ ಮುಂದೆ ಕ್ವೆಶ್ಚನ್ ಮಾಡ್ತಾರೆ ದಯವಿಟ್ಟು ಅದು ಸ್ಟೇಜ್ ಬರ್ತದೆ ನಮ್ಮ ಸಾಲೆ ಬೇಡ ಆ ಹೆಣ್ಣು ಬರ್ತದೆ ಏನು ಶಾಂತಿ PUC 92%. ವಿಶೇಷವಾದ ಇನಿ ಮಸ್ತ್ ಜನಕ್ಕೆ ನಮ್ಮ ತುಲ್ಯಕ್ಕೆ ಗೌರವ ಅನ್ಪರಿತೆ ಆದ ನಮಗೆ ಈ ಸಮಯದ ಅಭಾವ ಇದ್ದರೆ ಎರಡು ಜನ ಸಾಂಕೇತಿಕವಾದ ಇದು ಮತ್ತೊಂದಿಲ್ಲ ವಿಶೇಷವಾಗಿ ಈ ವಿದ್ಯಾರ್ಥಿ ಕೊಡುಗೆ ಆದರೆ ಬರೋದಿಲ್ಲ ಅಂಚನೆ ತುಂಬಾ ದಿನದಾನೆ ಮಲ್ಲ ಕಾರ್ಯಕ್ರಮ ಮಾಡ್ತಿರೋಲ್ಲ ಎಲ್ಲ ಮಾತೆಲ್ಲ ವಿನಂತಿ ಮಾಡೋದಿಲ್ಲ. Amshita Vikula SSC 97%. ಇದು ಅವರಿಗೆ ಆಗ SLC ಭಾಗ PUC ಹೈಯೆಸ್ಟ್ ಮಾರ್ಕ್ಸ್ ಒಂದು 5 ಕಷ್ಟ ಅದನ್ನ ಕೈಗೊಳ್ಳುತ್ತೇವೆ ಅದನ್ನ ಅವರಿಗೆ ಬರೋದ್ರ 99% ಖಂಡಿತವಾದ ಪೂರ್ವ ವಿದ್ಯಾಭ್ಯಾಸ ಹೋಗಿ ಅದರ ನನಗೆ ಯೋಗಗಳು 99% ಬಂದನಾಗ ನಮ್ಮ ಹೃದಯದಲ್ಲಿಲ್ಲ ಬೇರೆ ವರ್ಗದಿಂದ ಸಂಪೂರ್ಣ ವಿದ್ಯಾಭ್ಯಾಸ ಘೋಷಣೆ
ಥ್ಯಾಂಕ್ಸ್ ಮಾಡೋದು each and everywhere ಈ ಅಬಿಲಿಟಿ ಕ್ಯಾಪಬಿಲಿಟಿ ಸನ್ಮಾನ ಮಾಡಿ ನಾವು ಭಾರಿ ಖುಷಿ ಆಗ್ತಾರೆ ಮೂರು ಮಾತುಗಳ ಸನ್ಮಾನ ಆಗಿ ಭಾರಿ ಖುಷಿ ಆಗ್ತದೆ ಬಟ್ ಪೂರ್ಣ ಫಸ್ಟ್ ಟೈಮ್ ಸಾರಿ ನಿಲ್ಲುತ್ತೆ ಈ ನಮ್ಮ ಒಂದು ಹಾಲ್ದ ಮೇಂಟೆನೆನ್ಸ್ ಬಂದಿರೋದ್ರೆ 4 ಜನ ಸನ್ಮಾನ ಬಂದಿಲ್ಲ ಯಾಕೆ ಇದಾದರೆ 21ನೇ ವರ್ಷದ ಯುವ ಸಂಘದ ಈ ಒಂದು ವರ್ಷೋತ್ಸವದ ಈಗ ಕಟ್ಟಡದ ಒಂದು ಕಟ್ಟಡದ ಅಧ್ಯಕ್ಷ ಕರ್ನಾಟಕ ವರ್ಷ ಇದ್ದಿದ್ದ ಸ್ಪಂದಿಸಿದ್ದ ಕರ್ನಾಟಕ 21 ವರ್ಷದ ಹಿರಿಯ ಸಿದ್ದರಾಮಯ್ಯ ಮಸ್ತು ಜನ ಒಂದು ಕನಸಾಗಿದ್ದರೆ ಕುಲ ಸಂಘ ಕೇವಲ ಕಟ್ಟಡ ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಕಟ್ಟಡ ಪೂಜೆ ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ ಈ ಭಾಗದ ಮಧ್ಯಾಹ್ನ ಕುಲಾಲದ ಈ ಒಂದು ಕೊನೆಯ ಕುಲಾಲ ಮಂದಿರ ಸೂರ್ಯನಾರಾಯಣ ಮಹಾನಗರಗಳು ಈ ಭಾರಿ ಒಂದು ಶೋಧ ಕೆಲಸ ಈ ಕಟ್ಟಡ ಕೊನೆಯ ಕುಲಾಲ ಸಂಘದಲ್ಲಿ 21ನೇ ವರ್ಷ ಭಾರಿ ಜವಾಬ್ದಾರಿಯಾಗಿ ಶೈಕ್ಷಣಿಕವಾದ ಪ್ರತಿಭೆಗಳಿಗೆ ಪುರಸ್ಕಾರ ಮಾಡಲಾಯಿತು. ಅವೆಲ್ಲ ನಮ್ಮ ಈ ಒಂದು 14 ಮಾದರಿಯ ಮಾತ್ರ ಈ ಒಂದು ಸಂಘ ಒಂದು ಇಡೀ ಈ ಒಂದು ಸಂಘದ ವಾರ್ಷಿಕೋತ್ಸವದ ಇಡೀ ಪೂಜೆಯ ಆಚರಣೆಗಳಾಗಿ ತಂಡ ಕೊಂಚ ಪಾತ್ರ ಮಾಡಿದರೆ ಈ ಒಳ್ಳೆ ಕುಲಾಲ ಸಂಘ ಈ ನಮ್ಮ ಅವರ ಸಂಘ ಕುಲಾಲದ ನಮ್ಮ ಮುಂಬೈದ ಮಾದರಿ ಸುನೀಲ್ ಸ್ವಾಮಿಗಳ ಅಂಚೆ ಎಂತೋ ದಾಳಿಗಳು ನಡೆಗಳು ಈ ಸಂಸ್ಥೆ ನಿರ್ಮಾಣ ಅವೆಲ್ಲ ಈ ಶೈಕ್ಷಣಿಕ ಪ್ರೋತ್ಸಾಹ ಆ ವಿದ್ಯಾರ್ಥಿ ಪಂಚಾಯತ್ 2 ಜನ ಎಡ್ಡೆ ಮಾತಾಡಬೇಕು ಎದುರು ಪಂಚಾಯತ್ 2 ಜನ 19 ಜಾಸ್ತಿ ಇದ್ರ ಇತರೆ ಎಜುಕೇಶನ್ ಪಂಚಾಯತ್ ಆ ಪಂಚಾಯತ್
ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕಾಸರಗೋಡು ಜಿಲ್ಲೆದ ಪ್ರತಿಭಾನ್ವಿತ ಒಂದು ಪೂರ ಸಂಘದ ಸಮರ್ಪಣೆ 15 ಹುಟ್ಟಿದ 12 ಮಲ್ಲಮಠದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮದ ಒಂದು ಕಾಂಪಿಟೇಷನ್ ಒಂದು 5 ಒಟ್ಟಿಗೆ ಸಾಮಾಜಿಕ ಸೇವಾ ಕಾರ್ಯಕ್ರಮ ದಾಸರ ಸೇವಾ ಟ್ರಸ್ಟ್ 5 ಒಟ್ಟಿಗೆ ಈ ರೀತಿಯಾಗಿ ನಮ್ಮ ಮುಂಬೈ ದಾನಿ ಕಮ್ಯುನಿಟಿ ಅವೇಗ ನಮ್ಮ ಸಮುದಾಯದಲ್ಲಿ ನಿಮ್ಮಪ್ಪನ ಅಕ್ಕಡೆಯಿಂದ ಆಶೀರ್ವಾದ ಸಾಮಾಜಿಕ ಕ್ಷೇತ್ರ ಕುಲಾಲ ಕುಮಾರ ಇವೆಲ್ಲ ಆ ಒಂದು ಮಲ್ಲ ಕಾರ್ಯಕ್ರಮ ಕುಂಭಕಾಲ ಕಾರ್ಯಕ್ರಮ ನಮ್ಮ ದೂರದ ಸುಮೀರಣ್ಣ ಸಮಾಜ ಸಿಂಧೂರ ಪಟ್ಟಣ ಕುಂಭಾರ ಸಿಂಧೂರ ಪಟ್ಟಣ ಕಾರ್ಯಕ್ರಮದೊಟ್ಟಿಗೆ ಸಮಾಜ ಸಿಂಧೂರ ಪಟ್ಟಣ ಎಲ್ಲ ವಿರುದ್ಧ ನಮ್ಮ ಮಾತೆಗಳೊಟ್ಟಿಗೆ ಆ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸಾಧ್ಯವಾದ ಆ ಸುಮೀರಣ್ಣನ ಈ ಸೇವೆ ದೇವಸ್ಥಾನಕ್ಕೂ ಸಮಾಜಕ್ಕೂ ಅವೇ ನಮ್ಮ ಸಂಘ ಸಂಸ್ಥೆಗೆ ಕೊಲ್ಲಿನ ಸಂಘ ಸಂಸ್ಥೆಗೆ ಆ ಮಲ್ಲಮಠದ ಸೇವೆ ಕೊಡುವ ಸುಮೀರಣ್ಣ ಕುಲಾಲ ಸಮಾಜ ಸಿಂಧೂರ ಪಟ್ಟಣ ವಿರುದ್ಧ ಕಾರ್ಯಕ್ರಮ ಅವೇ ನಮ್ಮ ಹಿರಿಯರ ಸಿದ್ದರಾಮಯ್ಯ ಸಾಮಾಜಿಕವಾದ ಪಕ್ಷದ ನಿರ್ದೇಶನ ಹಿರಿಯ ಒಂದು ಜೀವಿ ನಮ್ಮ ಸಿದ್ದರಾಮಯ್ಯ ಅನೇಕ ಧಾರ್ಮಿಕ ಸಿದ್ಧರ ವಿರುದ್ಧ ಈ ಕಾರ್ಯಕ್ರಮ 10 ಜನ ಸಾಧಕರಿಗೆ 2 ಜನ ಸಿದ್ದರಾಮಯ್ಯ ಆ ಕಾರ್ಯಕ್ರಮ ಯಶಸ್ವಿಯಾದ ಮಾತ ಇಲ್ಲದಾಗ ಆ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಮಾಡೋಣ ಒಳ್ಳೆಯ ಪ್ರವಾಸದ ಮಾತಾ ಅವೇ ಒಂದು ಸದಸ್ಯರು ಅವೇ 14 ಗ್ರಾಮದ ಮಾತಾ ಸದಸ್ಯರನ್ನ ಆ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಕುಲಾಲ ಕುಮಾರ ಜಿಲ್ಲಾಧಿಕಾರಿ ಪದಾಧಿಕಾರಿ ಮಾತಾ ಪದಾಧಿಕಾರಿ ಈ ಕಾರ್ಯಕ್ರಮದೊಂದಿಗೆ ಮಾತಾ ಪಾಲ್ಗೊಂಡು ಇತ್ಯಾದಿ ಆಮಂತ್ರಣ ನಾವು ಕೈಗೊಂಡು ಆ ಕಾರ್ಯದರ್ಶಿಯನ್ನ ಪದಾಧಿಕಾರಿ ಕಾರ್ಯದರ್ಶಿಯನ್ನ ನವೀನ್ ಬಂದರು ಅವೇ ವಿಭಾಗೀಯ ಕಾರ್ಯದರ್ಶಿ ನಮ್ಮ ಸುಮಾರು ಪಟ್ಟಣದಲ್ಲಿ ಅವೇ ನಮ್ಮ ಮಾತಾ ವೇದಿಕೆಯ ಮಾತಾ ಪದಾಧಿಕಾರಿ ವೈಯಕ್ತಿಕವಾದ ಮಾತುಗಳ ಆಮಂತ್ರಣದಿಂದ ಕೋರಲು ಆ ಕಾರ್ಯಕ್ರಮ ಯಶಸ್ವಿಗೆ ಮಾತಾ ಸಮಾಜದ ಪ್ರತಿ ಕಾಲದ ಬರ್ತೇವೆ ಅವೇ ಉಳ್ಳಾಲ ನಮ್ಮ ಉಳ್ಳಾಲ ಸಂಘ ಈ ಒಂದು ಸಂಘದ ಸರ್ವಾನುಮತದ ಮಾತೆಲ್ಲ ಆ ಕಾರ್ಯಕ್ರಮ ಪಾತ್ರವನ್ನು ಆವತ್ತು ಪಟ್ಟು ಈ ಸನ್ಮಾನ ಅಧ್ಯಕ್ಷ ಪದಾಧಿಕಾರಿಗಳಿಂದ ಅವೇ ಸಮಾಜಕ್ಕೆ ಕೂಡ ಕಾರ್ಯಕ್ರಮ ಅನಾಥ ಸಮಾಜ ಸೇವೆಗೆ ಇದು ಆಶ್ರದ ಪಡ ಅನಾಥ ದುರ್ಗ ಮಾತೃ ಒಪ್ಪಡತಕ್ಕಂಥ ಈ ಒಂದು 2 ಪಾತ್ರವನ್ನು ಮಾತ್ರೆಗಳ ಕಾರ್ಯಕ್ರಮಗಳು 2 ಪಾತ್ರ ವಿರಾಮಗೊಳಿಸಿದೆ ಕಾರ್ಯಕ್ರಮ ಮುಕ್ತಾಯ ಕೂಡ ಧನ್ಯವಾದಗಳು ನೂತನ ಅಂಜನೆ ವೇದಿಕೆಯ ಕುಳಿತಿದ್ದ ಹೆಗ್ಗಳ ಸಂಘದ ಉಪಾಧ್ಯಕ್ಷರಾದ ಹರಿಯಾಗಿದ್ದಾರೆ ಅಂಜನೆ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಅಂಜನೆ ನಮಗೆ ಗೌರವಾನ್ವಿತ ಕೋಶಾಧಿಕಾರಿ ಪ್ರಕಾಶ್ ಅಂಜನೆ ನಮ್ಮ ಇಡೀ ಲೆಕ್ಕ ಪರಿಶೋಧಕರ ಗಣೇಶ್ ಕಾಪುಗಾಡೆ ಅಂಜನೆ ಪ್ರೈವೇಟ್ ಗೊಂದನೆ ಅಂಜನೆ ಕಮಿಟಿ ಮಾತಾಡ್ತಾರೆ ಅಂಜನೆ ಎದುರು ಬಂದಿನ ತಾಪಮಾನ ಪದವಿ ಅನಾಥ ರಕ್ಷಕರ ಪದವಿ ಈ ನಮ್ಮ ಸಭೆಗಳು ನಮ್ಮ ಅನಿಲ್ ಅಂಜನೆ ಅಂಜನೆ ನಮ್ಮ ಸಾಧಕ ಸಮಿತಿಯ ಸೀತಾರಾಮ ಅಂಜನೆ ಹಿಡಿದ ಈ ಕಾರ್ಯಕ್ರಮವನ್ನು ರೀತಿಯ ಯಶಸ್ವಿಯಾಗಿ ನಡೆಸಲು ಯಾನ ಪ್ರತಿ ಸತಿ ಪ್ರತಿ ವರ್ಷದ ಅಧ್ಯಕ್ಷರ ಭಾಷಣ ಮಾಡುವಾಗ ಏನು ಕೊಡ್ತಾರೋ ನಾವು ಅಂಜನೆ ಹೆಚ್ಚಿಗೆ ಪಾತ್ರ ಹೋಗಿ ಶುರುವಾದರೆ ಯಾನ ಅಪಾಯ ಆದ ಈ ನಮ್ಮ ಆಡಳಿತ ಕಮಿಟಿಯ ಸದಸ್ಯರಿಗೆ ಈ ನಮ್ಮ ಸಂಘವು ಅನೇಕ ಜನಸಹಾಯ ಕೊಟ್ಟಿದ್ದರು ಈ ಸಂಘಕ್ಕೆ ಡೊನೇಷನ್ ಕೊಟ್ಟಿದ್ದರು ಅವೇಲೆಗೆ ಸಾಲದ ರೂಪ ಕೊಟ್ಟಿದ್ದರು ಅವೇಲೆಗೆ ಇಡೀ ಸಾಲ ಕೊಟ್ಟು ಭಾರತೀಯ ಸದಸ್ಯರಿಗೆ ಮಾತ್ರ ಸಂಘ ಅಪಾಯ ಆದರು ಅಂಜನೆ ಇಡೀ ಈತ 2 ವರ್ಷಗಳು ಈ ಅಧಿಕಾರ ಮಂತ್ರಿ ಏಕೆ ಮಸ್ತ್ ಸಪೋರ್ಟ್ ಮಂತ್ರಿಯಿಂದ ಏನ ಕಾರ್ಯದರ್ಶಿ ಅಂಜನೆ ಸರ್ಕಾರ ನಿಮಗೆ ಮಾತ್ರ ಒಂದು ಈ ಕಾರ್ಯಕ್ರಮ ವರ್ಷಗಳು 60 ಕಾರ್ಯಕ್ರಮ 25 ಅಂಜನೆ ಆಗಿದ 35 ಎಲ್ಲ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾದ ನಡೆದರೆ ಆಡಳಿತ ಮಂಡಳಿ ಸದಸ್ಯರಂತೆ ಪದಾಧಿಕಾರಿಗಳು ಮುಖ್ಯವಾದ ಈ ಕಾರ್ಯಕ್ರಮ ಯಶಸ್ವಿಯಾದ ಮಾತನಾಡುವ ಸುಲಭ ಈಗ ವಿಶೇಷವಾದ ಪ್ರಕಾಶ್
ಅವೇಲೆಗೆ ಹಿಡಿದ ಇಲ್ಲಿ ಈ ಕಾರ್ಯಕ್ರಮದ ಕಾರ್ಯದಿಂದ ಗಣೋತ್ಸವ ಸತ್ಯನಾರಾಯಣ ಪೂಜೆ ಮತ್ತು ಈ ಕಾರ್ಯಕ್ರಮ ಭಾಗವಹಿಸಿದ ಮಾತಾಡುತ್ತೆ ಒಂದು ಜನವರಿ ಮಂಡಲದ ಈ ವಿದ್ಯಾಪುರದ ಜನರು ಮಾತ್ರ ಇಲ್ಲಿ ಸರ್ವೋಗ ಪರಸ್ಪರನೆ ಅದರ ಪ್ರೇರಣೆ ಆ ಯೋಗನೆ ಈ ಸರ್ವೋಗ ಪರಸ್ಪರನೆ ಅವರಿಗೆ ಪ್ರೇರಣೆ ಕೊಟ್ಟು ದಯಪಟ್ಟ ಇಲ್ಲಿ ನಿಜವಾದ ಒಂದು ಪುಸ್ತಕ ಕೊಡುತ್ತೇವೆ ಯೋಗಕ್ಕೆ ಕಾರಣ ಆ ಪುಸ್ತಕದಿಂದ ಯೋಗಗಳು ನೆನಪಿದೆ ಈ ಸರ್ವೋಗ ಧಾರಾಳವಾಗಿ ಕೊಡುವಂತಹ ಬೆಂಗಳೂರು ನಮ್ಮ ಯೋಗಗಳು ಅಂಚೆ ಇಡೀ ಮಾಧ್ಯಮದ ಮುಖಾಂತರ ವಿನಂತಿ ಉಂಟು ಪುಸ್ತಕ ఒక ವಿದ್ಯಾಪುರದಲ್ಲಿನ ಯೋಗಗಳು ಇಲ್ಲಿ ಮನಮದ ಬುದ್ಧಿ ದಯಮಾಡಿ ಈ ಮಾಧ್ಯಮದ ಮುಖಾಂತರ ವಿನಂತಿ ಅವರಿಗೆ ಈ ಕರ್ತವ್ಯ ವಿದ್ಯಾಪುರದಲ್ಲಿಗಳು ಜನಸಾಯ ವಿನಂತಿ ಮಾಡಿದ್ರು ಅದೇ ಪ್ರೋತ್ಸಾಹವಾಗಿ ನಮ್ಮ ಪೇರೆಂಟ್ಗಳಾಗಿ ಒಂದು ಆ ಫೋಟೋಗಳು ಒಂದು 5 ಬೂಕ್ ಕೊಡೋಣ ಏನು ಕಷ್ಟ ಇದೆ ಆ ಫೋಟೋಗಳು ನಮ್ಮ ಹಿರಿಯರು ಆ ಬೂಕ್ ಓದಲಿಕ್ಕೆ ವಿದ್ಯಾಪುರದಲ್ಲಿ ನಿಮಗೆ ಮುಟ್ಕೊಟ್ಟು ಸಹಾಯ ಕೊಡ್ತೀವಿ ಅಂಚೆಯಲ್ಲಿ ಇಲ್ಲಿ ಗಂಟೆ ಕರ್ತರಿಗೆ ಸಂಘದ ಯೋಗಕ್ಕೆ ವಿದ್ಯಾಪುರದಲ್ಲಿ ಪ್ರೋತ್ಸಾಹ ಕೊಡ್ತೇನೆ ಅವರಿಗೆ ಮನವಿ ಮಾಡಿಕೊಡ್ತಾರೆ ಈ ಮಾಧ್ಯಮದ ಮುಖಾಂತರ ಆಯ್ದ ಮಹಿಳಾ ಘಟಕದ ಸದಸ್ಯರು ಮಹಿಳಾ ಘಟಕದ ಅಧ್ಯಕ್ಷರಿಗೆ ಬೆಂಗಳೂರು ಅನಾಥ ಮಹಿಳಾ ಮಂಡಳದ ಬರ್ತದೆ ಎಲ್ಲರಿಗೆ ಒಬ್ಬ ಗುಣದ ವೇದಿಕೆ ಕಾರ್ಯಕ್ರಮ ಉಪ ವೇದಿಕೆ ಬಂದರೆ ಗೌರ್ಮೆಂಟ್ ಐಕ ಕಾರ್ಯಕ್ರಮ ಮಾತ್ರ ಭಾಗವಹಿಸಿ ಅದಕ್ಕೆ ಪ್ರೇರಣೆ ಕೊಟ್ಟು ಅವರಿಗೆ ಯಶಸ್ವಿ ಆದರೆ ನಾವು ಇಲ್ಲಿ ಫಸ್ಟ್ ಬರ್ತದೆ ಇಲ್ಲಿ ಬರೋದು ಪ್ರಯತ್ನ ಮಾಡುವ ಬರಲು ಬರ್ತದೆ ಸಂಘ ಏಪರ ನಿಮ್ಮೊಟ್ಟಿಗೆ ಹೋಗಿ ಬರ್ತದೆ ಮಹಿಳಾ ಘಟಕದ ಅಧ್ಯಕ್ಷರು ಸದಸ್ಯರು ದೇವದರ್ಶಕರು ಅಂದರೆ ಗ್ರಾಮದಲ್ಲಿ ಅಲ್ಲಿಂದ ಕಾರ್ಯಕ್ರಮದ ಯಶಸ್ವಿಯನ್ನು ನೆರವೇರಿಸುವಂತೆ ಈ ತಂಡದ ಅಂಜನೆ ಇದು ಮಾತಾಡಿಕೊಂಡು ನಮ್ಮ ಸಂಘದಿಂದ 54 ವರ್ಷ ಈ ಸಂಘ ಒಂದು ಅಂಜನೆ ಕೈತಲ್ಲ ಸಂಘದ ರಾಮಮಯ ಇದು 75 ವರ್ಷ ಈ ಸಂಘ ರಾಮನಾಮದ ದುಡ್ಡು ಅವು 75ನೇ ಒಂದು ಭಜನ ಮಂದಿರ ಅಲ್ಲಿ ಆಚರಣೆ ಮಾಡಿದ ನಮ್ಮ ಹಿರಿಯರು ಮಾತ್ರ ಡೈಮಂಡ್ ಹಾಕೊಂಡು ಅನ್ವಯ ಇದೆ ನಮ್ಮ ಹಿರಿಯರು ಅರ್ಥ ಹಿರಿಯರು ಆತ ಅನ್ವಯ ಇದೆ ಈ ನಮ್ಮ ಸಂಘದ ಮಾತಾಡಲಿಕ್ಕೆ 75ನೇ ವಾರ್ಷಿಕೋತ್ಸವ ಭಾಗವಹಿಸಿದ ಶ್ರೀರಾಮನ ಭಕ್ತಿಗೆ ಪಾತ್ರ ಅವರ ಪಡೆದ ಮತ್ತೊಂದು ಈ ಕಾರ್ಯಕ್ರಮದ ನಮ್ಮದೇ ವಿಶೇಷ ಆಡಳಿತ ಮಂಡಲದ ಸದಸ್ಯರಾಗಿಕೊಂಡು ಈ ಜನ ನಿನ್ನೆ ಕನ್ನಡ ಬರುತ್ತಿಲ್ಲ ಈ ಜನ ಈ ಕನ್ನಡ ವರ್ಷದಿಂದ ಉಪಾಧ್ಯಕ್ಷರು ಅಭಿನಂದ ಟೀಚರ್ ವಗೇರಕ್ಕೆ ಕೋಶಾಧಿಕಾರಿ ಪ್ರವೀಣ್ ಪ್ರಕಾಶ್ ಪಿಲಿಕೂರ್ ಅಂಚನೆ ಪ್ರಧಾನ ಕಾರ್ಯದರ್ಶಿ ಅಂಚನೆ ಜಯಂತರಿಗೆ ಅಧ್ಯಕ್ಷ ಮತ್ತು ಪ್ರಧಾನಮಂತ್ರಿ ಈ 2 ವರ್ಷ ಸಂಪೂರ್ಣ